ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ ಸ್ಟ್ರಗಲ್ ಮಾಡಿ ಅಚೀವ್ ಮಾಡಿರೋರು. ಅಂಥದ್ರಲ್ಲಿ ನನ್ನ ತಮ್ಮ ಒಂದು ಅಂತ ಹೇಳೋದೇ ದೊಡ್ಡ ವಿಷಯ. ನನ್ನ ತಂಗಿ ಬೇರೆ ಅಲ್ಲ, ಅವರು ಬೇರೆ ಅಲ್ಲ. ನಾವು ಆ ಬಾಂಧವ್ಯದೊಂದಿಗೆ ಅವ್ರ ಜೊತೆ ಇದ್ದೇವೆ. ಸ್ಟ್ರಗಲ್ ಅವ್ರನ್ನ ನಾನು ನೋಡಿದ್ದೇನೆ. ಅವ್ರು ರಾತ್ರಿ ಕೂತು ಕಣ್ಣಲ್ಲಿ ನೀರಿಟ್ಟಿದ್ದು ನೋಡಿದ್ದೇನೆ. ಯಾಕಂತ ಹೇಳಿದ್ರೆ ಕೆಲವರು ಅವನಿಗೆ ಒಳಗೆ ಹೋಗುವಾಗಲೇ ನಡಿ ನಡಿ ಅಂತ ಹೇಳಿದ್ದೆ. ಗುರು ಮುಟ್ಬೇಡ ನನ್ನ ಮೈಗ ಅವಂಥದ್ದು ಒಂದು ಸೆಂಟೆನ್ಸ್ ಅವನು ಹೇಳಿದ್ದು ನನಗೆ ಇಷ್ಟವರೆಗೆ ಹೇಳಿಲ್ಲ ಲೈಫಲ್ಲಿ. ಬಟ್ ಆಕ್ಚುಲಿ ಅವನ ಬಾಡಿ ಲ್ಯಾಂಗ್ವೇಜ್ ಅದಲ್ಲ. ಅದು ಅಲ್ಲಿ ಅವನು ಏನು ತೋರಿಸ್ತಂದ್ರೆ ಐ ಆಮ್ ಅ ಬಿಗ್ ಆಕ್ಟರ್ ಅಂತ ತೋರಿಸ್ತಾನೆ. ಎಷ್ಟೋ ಕಡೆ ಒಂದು ಮೂವಿ ಇಂಡಸ್ಟ್ರಿಯಲ್ಲಿ ಅವನು ಶೂಟಿಂಗ್ ಮಾಡಬೇಕಾದ್ರೆ ಏನೇನು ಆಗೋಗಿತ್ತು. ಆ ಟೈಮಲ್ಲಿ ಕೂಡ ಅವನು ಪೇಷನ್ಸ್ ಕಳ್ಕೊಂಡವನಲ್ಲ. ರಾತ್ರಿ 12 ಗಂಟೆ ಕಾಲ್ ಬರೋದಿದೆ. ನಂದು ಹಾಸನ ಫ್ರೆಂಡ್ಸ್ ಅಲ್ಲ, ಸಾನಿಯ ಜೊತೆ ಮಾತಾಡು ಸೆಟ್ರೆ ಸಾಕು ಅಂತೇಳಿ ನಾನು ಹೇಳಿದ ನನ್ನ ಮೊಬೈಲಲ್ಲಿ ಹೇಳಿ ಸಾಕು ಅಂತೇಳಿ ನಾನು. ಆದರೆ ನನ್ಗೆ ಗೊತ್ತಿದೆ ಅವನ ಕ್ಯಾರೆಕ್ಟ್ರು. ನೋಡಿ, ಮೊದಲೆಲ್ಲ ಮಾತಾಡ್ತಿರೋದು ಬೇರೆ ವಿಷಯದಲ್ಲಿ. ಇವತ್ತು ನನ್ನ ತಮ್ಮನ ವಿಷಯದಲ್ಲಿ ನನಗೆ ನೈಟ್ 12 ಗಂಟೆಗೆಲ್ಲ ಕಾಲ್ ಬರ್ತಾ ಇದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜಯಪ್ರಕಾಶ್ ಶೆಟ್ಟಿ ಅಂತೇಳಿ. ನಾನು ರೂಪೇಶ್ನ ದೊಡ್ಡವನ ಮಗ, ರೂಪೇಶ್ನ ಅಣ್ಣ ಕೂಡ. ನಾನು ವೃತ್ತಿಯಲ್ಲಿ ಟೆಲಿಕಾಂ ಕಂಪನಿಗೆ ಆಸ್ ಎ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ರೂಪೇಶ್ ಅವರ ಒಡನಾಟ ಯಾವ ಥರ ಸರ್? ಒಡನಾಟ ಹೇಗಂತ ಹೇಳಿದ್ರೆ, ಇಲ್ಲ ಹೊರಗಿನವರಿಗೆಲ್ಲ ನಾನು ಅವನ ದೊಡ್ಡಪ್ಪನ ಮಗ ಅಂತ ಹೇಳ್ಬೋದು. ಆದರೆ ನಮ್ಮ ಬಾಂಧವ್ಯ ಹೇಗಂತೇಳಿ ನಾವು ಹುಟ್ಟಿದವರಿಗಿಂತ ಜಾಸ್ತಿ ಕ್ಲೋಸ್ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ಅವನು ಚಿಕ್ಕಂದಿನಿಂದ ಕೂಡ ನಾನು ಅವನು ನೋಡಿದವನು. ನಮ್ಮ ಮನೆಗೆ ಬಂದ ನಂತರನೂ ಕೂಡ ಅವನಿಗೆ ಏನು ಹೋಗುಗಳು ಉಂಟು ಅದು ನಮ್ಮ ನಡುವೆಯಲ್ಲಿ ಡಿಸ್ಕಷನ್ ಆಗಿದ್ದು ಜಾಸ್ತಿ. ಅದು ಅವರು 3 ಜನ ಮಕ್ಕಳು ಕೂಡ ನನಗೆ ನನ್ನ ತಂಗಿ ಬೇರೆ ಅಲ್ಲ, ಅವರು ಬೇರೆ ಅಲ್ಲ. ನಾವು ಆ ಬಾಂಧವ್ಯದೊಂದಿಗೆ ಅವ್ರ ಜೊತೆ ಇದ್ದೇವೆ. ಸೊ ವಿಷಯ ಹೇಳೋದಂತ ಹೇಳಿದ್ರೆ, ಹೊರಗಿದವರಿಗೆ ಅವ್ರು ದೊಡ್ಡಮ್ಮನ ಮಗ ಆಗಿರ್ಬೋದು, ನಂದು ಚಿಕ್ಕಮ್ಮನ ಮಗ ಆಗಿರ್ಬೋದು. ಬಟ್ ನನಗೆ ಮಾತ್ರ ನಮ್ಮ ಮನೆಯವರು ಕೂಡ ನಾವು ಇಷ್ಟರವರೆಗೆ ಅವನನ್ನು ಆ ರೀತಿ ತೊಗೊಂಡು ನನಗೆ ಸ್ವಂತ ತಮ್ಮನಿಗಿಂತ ಜಾಸ್ತಿ ಇದ್ದಾನೆ ಅವನು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ನನಗೆ ಅವರು ಕೊಡುವ ರೆಸ್ಪೆಕ್ಟ್, ಅವ್ರು 3 ಜನ ಇವನು ಸೇರಿ, ಅವನ ತಮ್ಮ ಆಗಲಿ ಅವನ ಅಕ್ಕ ಆಗಲಿ, ಅವ್ರು ಕೊಡುವ ರೆಸ್ಪೆಕ್ಟ್ ಸ್ವಂತ ಅಣ್ಣನ ಏನು ಕೊಡಬೇಕು ಅದನ್ನು ಇವತ್ತಿನವರೆಗೂ ಅವ್ರು ಕೊಟ್ಟಿದ್ದಾರೆ. ಸೊ ನಾನು ಕೂಡ ಅವರಿಗೆ ದೊಡ್ಡಣ್ಣನಾಗಿ ಏನು ಮಾಡಬೇಕು, ಏನು ಹೇಳಬೇಕು ಅದನ್ನು ನಾನು ಇಲ್ಲಿವರೆಗೂ ನಿಭಾಯಿಸ್ಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಕೂಡ ಮಾಡ್ತೇನೆ ಅನ್ನುವ ನಂಬಿಕೆ ನನಗಿದೆ. ಸೊ ನಮಗೆ ಗೊತ್ತಿಲ್ಲದ್ದು, ಪಬ್ಲಿಕ್ಗೆ ಗೊತ್ತಿಲ್ಲದ್ದು ರೂಪೇಶ್ ಅವರ ಒಂದು ಸ್ಪೆಷಲ್ ಗುಣದ ಬಗ್ಗೆ ನೀವು ಹೇಳೋದಾದರೆ ಸರ್? ಆ್ಯಕ್ಚುಲಿ ರೂಪೇಶ್ ಇನಿಷಿಯಲಿ ಅವನೊಂದು ಕೆರಿಯರ್ ಮೇಲೆ ಸ್ಟಾರ್ಟ್ ಮಾಡಬೇಕಾದ್ರೆ ಅವನು ಒಂದು ನಮ್ಮ ಲೋಕಲ್ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದ ಆ್ಯಂಕರ್ ಆಗಿ. ಆವಾಗ ಅವನು ಒಂದು ಮೈಕ್ ಹಿಡ್ಕೊಂಡು ಮಾತಾಡುವಾಗ ಫುಲ್ಲು ಜೋಶಲ್ಲಿ ಮಾತಾಡ್ತಾ ಇದ್ದ. ಬಟ್ ಅವನ ಮನೆಯಲ್ಲಿರುವ ರೀತಿ ಏನಂತ ಹೇಳಿದ್ರೆ, ಅವನು ಮಾತಾಡೋದಿಲ್ಲ ಹೆಚ್ಚು, ಯಾರ ಹತ್ರನೂ ಅವನು ಎಷ್ಟು ಕೇಳಿದ್ರೆ ಅವಕ್ಕೆ ಹೇಗೆ ಅಂತೇಳಿ ಹೇಗೆ ಮಾತ್ರ, ಏನು ಅಂದರೆ ಏನು ಮಾತ್ರ, ಅಷ್ಟೇ ಆನ್ಸರ್ ಅವನದ್ದಿದ್ದು. ಇದು ಮೈಕ್ ಹಿಡ್ಕೊಂಡು ಮಾತಾಡಬೇಕಾದ್ರೆ ತುಂಬ ಮಾತಾಡ್ತಾನೆ. ಫೋನ್ ಕಾಲಲ್ಲೆಲ್ಲ ಮಾತಾಡ್ತಾ, ಅದು ಒಂದು ಬೆಸ್ಟ್ ಸಾಂಗ್ ಏನಾದ್ರು ಕೇಳುವ ತುಂಬ ಮಾತಾಡ್ತಾ ಇದ್ದ ಅವನು. ಆದರೆ ಮನೆಯಲ್ಲಿ ಸ್ವಂತ ಅಕ್ಕಂದಿರೇ ಬೈದಿದ್ದುಂಟು, ನಿಂಗೆ ಅಲ್ಲೇ ಮಾತಾಡ್ಲಿಕ್ಕೆ ಆಗ್ತದೆ, ನಮ್ಮ ಹತ್ರ ಮಾತಾಡಲ್ಲ ನೀನು, ಹಾಗೆ ಈಗ ಅದು ದಿನ ಹೋದಾಗ ಆ ರೀತಿಯೆಲ್ಲ ಬೆಳೆಯೋದು. ಹೊರಗಡೆ ಎಲ್ಲ ಏನಾಯಿತು ಅಂತ ಹೇಳಿದ್ರೆ, ಮತ್ತು ಅವನು ಈ ಬರ್ಡೇ ಫಂಕ್ಷನಿಗೆಲ್ಲ ಆ್ಯಂಕರಿಂಗ್ ಮಾಡೋದು, ಅದಕ್ಕೆಲ್ಲ ಅದು ಅವನು ಸ್ಟಾರ್ಟಿಂಗ್ ಸ್ಟೇಜ್. ಆವಾಗ ಏನಾಯಿತು, ಅಲ್ಲಿ ಮಾತಾಡ್ತಾನೆ ಅವನಿಗೆ. ಆಮೇಲೆ ಅದು ಫಂಕ್ಷನ್ ಮುಗಿದ ಕೂಡಲೇ ಅವನು ನಾರ್ಮಲ್ ಕ್ಯಾರೆಕ್ಟರ್ಗೆ ಬಂದುಬಿಡ್ತಾನೆ. ಅದು ಏನಂತ ಗೊತ್ತಿಲ್ಲ, ಅದು ಆ ಮೈಕ್ ಅವನಿಗೆ ಏನು ಬೂಸ್ಟಿಂಗ್ ಮಾಡ್ತದೆ ನಮಗೆ ಸಹ ಗೊತ್ತಿಲ್ಲ. ನಾರ್ಮಲ್ ಕ್ಯಾರೆಕ್ಟ್ರಿಗೆ ಬರ್ತಾನೆ. ಅದು ಜನಗಳಿಗೆ ಏನಾಯ್ತು ಅಂತ ಹೇಳಿದ್ರೆ, ಕೆಲವರಿಗೆ ನನ್ನ ಹತ್ರ ಹೇಳಿ ಅವರು ಸ್ವಲ್ಪ ಮಾತಾಡೋದು ಕಮ್ಮಿ, ಸ್ವಲ್ಪ ಆ್ಯಟಿಟ್ಯೂಡ್ ಅಂತ ನನಗೆ ಹೊರಗಿಂದ ಬಂದು, ನನ್ನ ಹತ್ರ ಡೈರೆಕ್ಟ್ ಹೇಳೋದಿಲ್ಲ ಯಾರು. ಅದನ್ನು ನನಗೆ ಕನ್ವಿನ್ಸ್ ಮಾಡಲಿಕ್ಕೇನೆ ಜನಗಳಿಗೆ ತುಂಬ ಕೆಲವು ವರ್ಷಗಳೇ ಹೋಯ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಯಾಕಂದ್ರೆ ನಮಗೆ ಗೊತ್ತಿದೆ ಅವನು ನಮ್ಮ ಹತ್ರ ಕೂಡ ಹಾಗೆ ಇರೋದು. ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಆಗಬೇಕಾದ್ರೆ ಮಾತ್ರ ನ್ಯಾಚುರಲ್ ಆಗಿ ಅಷ್ಟು ಜೋಶಲ್ಲಿ ಇರ್ತಾನೆ. ಅದರ ನಂತರ ಅವನು ಕಾಮನ್ ಆಗಿ ಹೇಗಿರ್ತಾನೆ ಮನೆಯಲ್ಲಿ ಅದೇ ರೀತಿ ಅದನ್ನು ತಿಳಿಸಿ ಹೇಳಬೇಕಾದ್ರೆ, ಆಮೇಲೆ ನನ್ನ ಫ್ರೆಂಡ್ ಸರ್ಕಲಿಗೆ ಗೊತ್ತಾಯಿತು. ಅವರದನ್ನು ಸ್ಪ್ರೆಡ್ ಮಾಡಿ, ಇಲ್ಲ ಅವನು ತುಂಬ ಸಾಫ್ಟ್, ಅವನ ನೇಚರೇ ಆಗಿ ಅಂತ ಹೇಳಿ ಈಗ ಎಲ್ಲರಿಗೂ ಗೊತ್ತಾಗಿದೆ. ಅವನಿಗೆ ಆ ಪ್ರೋಗ್ರಾಮ್ ಕೊಡಬೇಕಾದ್ರೆ ಈಸ್ ಸೋ ಅಗ್ರೆಸಿವ್. ಅದನ್ನು ಒಂದು ದಿವಸ ಅವನು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಅದು ಆ್ಯಕ್ಚುಲಿ ನಾವು ತುಳು ಮಾತಾಡೋದಲ್ಲ. ಅವನ ಹತ್ರ ಹೇಳಿದೆ, ನೀನು ಯಾಕೆ ಒಂದು ಮನೇಲಿ ಯಾಕಂದರೆ ಫ್ಯಾಮಿಲಿಯಲ್ಲೆಲ್ಲ ಹೇಳ್ತಾ ಇದ್ದಾರೆ ನೀನು ಮಾತಾಡಲ್ಲ, ಹೊರಗಡೆ ಹತ್ರ ಕ್ಲೋಸ್ ಅದು ಇಲ್ಲ. ನನಗೆ ಅದೊಂದು ಹಿಡ್ಕೊಂಡಾಗ ನನಗೆ ಏನು ಜೋಶ್ ಬರ್ತದೆ, ಅದು ಪ್ರೋಗ್ರಾಮ್ ಮುಗ್ದ ಕೂಡಲೇ ನನಗೆ ಗೊತ್ತಾಗೋದು. ನನಗೆ ಅದು ಹಿಡ್ಕೊಂಡಾಗ ಆಟೋಮೆಟಿಕ್ ಅಗ್ರೆಸಿವ್ ಬರ್ತದೆ ಮಾತಾಡೋದು. ನಾನು ಯಾವುದು ಪ್ಲ್ಯಾನ್ ಮಾಡಿ ಹೋಗೋದಿಲ್ಲ, ಅದರಷ್ಟಕ್ಕೆ ಬರ್ತಾ ಇರ್ತದೆ. ಮತ್ತು ಅದನ್ನು ಕ್ಲೋಸ್ ಮಾಡ್ತೇನೆ, ನೆಕ್ಸ್ಟ್ ನಾನು ನಾರ್ಮಲ್ ಆಗಿರ್ತೇನೆ. ನನಗೆ ಅದು ಗೊತ್ತಿಲ್ಲ ಅಂತೇಳಿ. ಅದು ಈಗ ಎಲ್ಲರಿಗೂ ಗೊತ್ತಾಗಿದೆ, ಈಸ್ ಲೈಕ್ ದ್ಯಾಟ್ ಓನ್ಲಿ ಅಂತೇಳಿ. ಸೊ ಈಗ ಸಿಚುವೇಶನ್ ಕರೆಕ್ಟ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ, ಅದು ಮ್ಯಾನೇಜ್ ಆಗಿ ನಡೀತಾ ಉಂಟು. ಸೊ ಅದೊಂದು ಗುಣ ಒಂದಿತ್ತು. ಮತ್ತೆಂತೇಳಿ ಅವನಿಗೆ ತುಂಬ ಸಾಫ್ಟ್, ಅವನಿಗೆ ಪೇಷನ್ಸ್ ಲೆವೆಲ್ ತುಂಬ ಇದೆ. ಈಗ ನನಗೆ ಕಂಪೇರ್ ಮಾಡಿದರೆ ನಾನು ಒಂದು 10% ಕೂಡ ಇಲ್ಲ.
ನಾನು ಅದೇ ಹೇಳೋದು, ಬಿಗ್ ಬಾಸ್ಗೆ ನಾನು ಹೋದರೆ ಇಷ್ಟೊತ್ತಿಗೆ ಅಲ್ಲಿ ಏನೇನಾಗ್ತಿತ್ತು, ಅಲ್ಲಿ ಕೆಲವು ಸೀನ್ ನೋಡಿದಾಗ ಅವನು ಮ್ಯಾನೇಜ್ ಮಾಡಿದ ರೀತಿ ನಾನಲ್ಲಿ ಹೋದ್ರೆ ಏನು ಮಾಡ್ಬೋದು, ಅದು ಎಲ್ಲ ನನ್ನ ಮನೆಗೆ ತಾಯಿ ಗೊತ್ತಿದೆ, ತಂದೆಗೆ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಆದರೆ ಅವನಿಗೆ ಅದೊಂದು ಪ್ಲಸ್ ಪಾಯಿಂಟ್. ಅವನು ಅಂತೇಳಿ ಈಗ ನೀವು ಜಗಳ ಮಾಡಿದ್ರೆ, ರ್ಯಾಶ್ ಆದರೆ ಅದನ್ನು ಅವನು ರಿವೋಟ್ ಮಾಡಲ್ಲ, ಅವನು ಅದನ್ನು ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಅವನಂತಿದೆ. ಅದೊಂದು ಅವನಿಗೆ ಒಳ್ಳೆ ಪ್ಲಸ್ ಪಾಯಿಂಟ್. ನಿಮ್ಗೆ ಗೊತ್ತಿದೆ, ಬಿಗ್ ಬಾಸಿಗೆ ಹೋದರೆ, ಅಷ್ಟು ದೊಡ್ಡ ಫೋರಮ್ಗೆ ಹೋದರೆ ಅಲ್ಲಿ ಏನು ನಡೀತದೆ, ಯಾರು ಏನು ಮಾಡ್ತಾರೆ, ಆದಷ್ಟು ನಾನು ಮೇಲೂ ಅಂತಲೇ ಪ್ರೂವ್ ಮಾಡಲಿಕ್ಕಿರೋದು. ಅಲ್ಲಿ ಅವನು ಸಾಫ್ಟಾಗಿ ಒಂದು ಅವನ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದನ್ನು ಅವನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಅವನು ವಿನ್ನರಾಗಿ ಬರೋ ಚಾನ್ಸಸ್ ತುಂಬ ಇದೆ. ಅದು ನನಗೆ ಏನು ಅನಿಸ್ತದೆ, ನಂದು 6th ಸೆನ್ಸ್ ಹೇಳ್ತಾ ಉಂಟು, ಅವನು ವಿನ್ನಾಗಿಯೇ ಬರ್ತಾನೆ. ಯಾಕಂದರೆ ನಮ್ಮ ತುಳುನಾಡಲ್ಲಿ ಉಡುಪಿ ಡಿಸ್ಟಿಕ್ ಆಲ್ರೆಡಿ ಹೆಸರು ಮಾಡಿದ್ದಾನೆ ಅವನು, ಒಳ್ಳೆಯದು. ಈಗ ನಮ್ಮ ಕರ್ನಾಟಕದ ಜನತೆ ಕೂಡ ಅವ್ರು ನೋಡಿ, ಮೊನ್ನೆ ನಾನು ವೋಟಿಂಗಲ್ಲಿ ಅವ್ನು ನಾಮಿನೇಟ್ ಆಗಲಿಲ್ಲ, ಅವನು ಮತ್ತೆ ಹೈಯೆಸ್ಟ್ ವೋಟ್ ತೊಗೊಂಡು ಒಳಗೆ ಹೋದ, ಆಗಲೇ ಗೊತ್ತಾಯಿತು ಅವನ ಬಾಡಿ ಲ್ಯಾಂಗ್ವೇಜ್ ಕರ್ನಾಟಕದ ಜನರಿಗೂ ಮುಟ್ಟಿತ್ತು. ಸೊ ಅವನು ಎತ್ತಿ ಇಡ್ತಾರೆ, ಇನ್ನೂ ಹೈ ಲೆವೆಲ್ ಅವ್ನು 145 ದಿವಸ ಅಲ್ಲಿ ಇದ್ದು ಬರ್ತಾನೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಸೊ ಈಗ ಅವರ ಸ್ಟಾರ್ಟಿಂಗ್ ಸ್ಟೇಜಿಂದ ಕೂಡ ಅಣ್ಣ ಅಂತ ಹೇಳಿದಾಗ ಸಾಕಷ್ಟು ವಿಚಾರಗಳನ್ನು ಫಸ್ಟ್ ಬಂದು ನಿಮ್ಮ ಹತ್ರ ಡಿಸ್ಕಷನ್ ಮಾಡೋದು. ಆಲ್ರೆಡಿ ನಿಮ್ಮ ತಾಯಿ ಕೂಡ ಹೇಳಿದ್ರು, ನನ್ನ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದ ಯಾವುದೇ ಒಂದು ಹೊಸ ವಿಚಾರ ಮಾಡಿದಾಗ ಅಂತ. ನಿಮ್ಮ ಹತ್ರ ಸಜೆಷನ್ಸ್ ಎಲ್ಲ ಕೇಳುವಂಥದ್ದು ಇತ್ತ? ಅವನಿಗೆ ಏನೋ ಒಂದು ಬಂದರು, ಆಫರ್ ಬಂದರು, ಏನೋ ಒಂದು ಮೂವಿ ಮಾಡ್ತಾಯಿದ್ರು. ಅವ ಬಂದೊಂದು ನನ್ನ ಹತ್ರ ಯಾವಾಗ ರಾತ್ರಿ ನಾನಂದರೆ ಈಗ ಟೆಲಿಕಮ್ಯುನಿಕೇಷನಲ್ಲಿ ಇರೋದು, ನಂದು ಬೆಳಿಗ್ಗೆ ಹೋದರೆ ರಾತ್ರಿ ಬರೋದು. ಅದು ಕೂಡ ಇವಾಗಂತೂ ನಂದು ಪೋಸ್ಟಿಂಗ್ ಕಾರವಾರದಲ್ಲಿರೋದು, ವೀಕ್ಲಿ ಒನ್ಸ್ ಬರೋದು, ನಾನು ಇಲ್ಲ 2 ವೀಕ್ಸ್ ಒನ್ಸ್ ಬರ್ತೇನೆ. ಸೊ ಯಾವಾಗ ಟೈಮ್ ಸಿಗ್ತದೆ, ಅವನು ಯಾವಾಗ ನಾವು ಒಬ್ಬರು ಜೊತೆಗಿರ್ತೇವೆ, ಅವನು ರಾತ್ರಿ ನನಗೆ ಅಂದರೆ ನಾನು ಬಂದಾಗ ಲೇಟ್ ನೈಟ್ ತನಕ ಕೂತಿರ್ತೇನೆ ಟಿ ವಿ ತೊಗೊಂಡ್ಕೊಂಡು. ಆಗ ಅವನು ಬರೋದು ಲೇಟ್, ಆಫ್ಟರ್ 11:30. ಅದ್ರ ನಂತರ ನಾವು ಒಂದು 1/2 hour ಮಾತಾಡೋದು ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ನಂದು ಮತ್ತು ಒಂದು ಬಾಂಡಿಂಗ್ ಚೆನ್ನಾಗಿದೆ. ಅವನು ಮಾತಾಡೋದು, ನಮ್ಮದು ಡಿಸ್ಕಷನ್ ನಡೀತದೆ. ನಾನು ನೆಗೆಟಿವ್ ಹೇಳೋದ್ರು ತಗೋತಾನೆ, ಪಾಸಿಟಿವ್ ಹೇಳೋದು ತಗೋತಾನೆ. ಸೊ ಒಂದು ಮೂವಿ ಮಾಡಬೇಕಾದ್ರೆ ಅವನು ಇಷ್ಟು ಮೂವಿ ಮಾಡಿದ್ದಾನೆ, ಅದರ ಡಿಸ್ಕಷನ್ ನನ್ನ ಹತ್ರ ಮಾಡಿದ್ದಾನೆ. ಕೆಲವು ಕಡೆ ಫೇಲಿಯರ್ ಆಗಿದೆ, ಆ ಫೇಲಿಯರ್ ಆದಾಗ ಡಿಮೋಟಿವೇಟ್ ಆದಾಗ ಕೂಡ ಅವನು ನನ್ನ ಹತ್ರ ಬಂದು ಕೇಳಿದ್ದಾನೆ. ಯಾಕಂತ ಹೇಳಿದ್ರೆ ನಮ್ಮ ಹೊರಗಿಂದ ಬಿಡಿ ಫ್ಯಾಮಿಲಿಯಿಂದನೇ ಕೆಲವು ಅದೇನು ಮೂವಿ ಮಾಡೋದು ಅದು ಆಗೋದಿಲ್ಲ, ಎಲ್ಲಿ ತನಕ ಅಂತ ಅವನು ಆ್ಯಂಕರಿಂಗ್ಗೆ ಅವನಿಗೆ ಬೆಸ್ಟ್ ಅಂಥದ್ದೆಲ್ಲ ಬಂತು. ಅದು ನನಗೂ ಬೇಜಾರಾಯಿತು ಕೇಳಿ. ಯಾಕಂತ ಹೇಳಿದ್ರೆ ಯಾರೂ ಏನೂ ಮಾಡಿಲ್ಲ, ಸೊ ಇವನ್ ನಮಗೆ ರೈಟ್ಸೇ ಇಲ್ಲ ಆ ರೀತಿ ಹೇಳೋದು. ನಾವೇನಾದ್ರು ಮಾಡಿಕೊಟ್ಟು ಅವ್ನು ಫೇಲ್ ಆದರೆ ನಾವು ಮಾತಾಡೋದು ಸಹಜ. ನಾವು ಏನೂ ಮಾಡದೆ ಪುನಃ ಫೇಲ್ ಆದಾಗ ನಾವು ಅದನ್ನು ಹೇಳ್ಕೊಂಡು ಬರೋದು, ಅದು ನಮ್ಮಿಂದ ಆದರೆ ಇನ್ನಷ್ಟು ಅವನನ್ನು ಮೋಟಿವೇಟ್ ಮಾಡಬೇಕು. ಸೊ ಅದನ್ನು ನಾನು ಅವನ ಜೊತೆ ಮಾತಾಡಿ ಮೋಟಿವೇಟ್ ಮಾಡ್ತಾ ಇದ್ದೆ. ಯಾಕಂದರೆ ಅದು ಆ್ಯಸ್ ಎ ಬ್ರದರ್ ನಂದು ರೆಸ್ಪಾನ್ಸಿಬಿಲಿಟಿ. ಅದು ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅವನಿಗೆ ಇಷ್ಟು ಫೇಲ್ ಆದಾಗ ಎಲ್ಲ ಮೋಟಿವೇಟ್ ಮಾಡಿ ಮೇಲೆ ಎತ್ತಿದ್ದಾರೆ ಅವನನ್ನು. ಯಾಕಂದರೆ ಅದೇ ಮಾಡಲಿಕ್ಕೆ ಆಗೋದು ನಮ್ಮಿಂದ, ನಮ್ಮ ಫ್ಯಾಮಿಲಿಗೆ ಆಗೋದು ಅದೊಂದೇ. ಯಾಕಂದರೆ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ ಇಂಡಸ್ಟ್ರಿದು, ನಮಗೆ ಅದರದ್ದು ವಿಷಯ ಗೊತ್ತಿಲ್ಲ. ಫೈನಾನ್ಷಿಯಲಿ ಸಪೋರ್ಟ್ ಮಾಡಲಿಕ್ಕೆ ವಿ ಆರ್ ನಾಟ್ ಫೈನಾನ್ಷಿಯಲಿ ಸ್ಟ್ರಾಂಗ್. ಅವನು ಕೂಡ ಪಾಪ ಎಷ್ಟು ಸ್ಟ್ರಗಲ್ ಮಾಡಿದೆ ಅಂತ ನಾನು ನೋಡಿದ್ದೇನೆ. ಆ ಒಂದು ಆಲ್ಬಮ್ ಮಾಡಬೇಕಾದ್ರೇ ಅವನು ಪಟ್ಟ ಕಷ್ಟ, ರಾತ್ರಿ ಎಲ್ಲ ಎಲ್ಲೆಲ್ಲೂ ಹೋಗಿ ಇದು ಒಂದು ಸಪೋರ್ಟ್. ಯಾಕಂದರೆ CD ಲಾಂಚ್ ಮಾಡೋದಂದರೆ ತಮಾಷೆ ಅಲ್ಲ, ಒಂದು ತುಳು, ಅದು ಕೂಡ ಅವ್ನು ಮಾಡಿದ್ದೊಂದು ಸ್ಪೆಷಲ್ ತುಳು ಆಲ್ಬಮ್, ರ್ಯಾಪ್ ಸಾಂಗ್ ಅದು ಇದು ಅಂತ. ಅದು ಫಸ್ಟ್ ಅಟೆಂಪ್ಟ್ ತುಳುನಾಡಲ್ಲಿ ನನ್ನ ಪ್ರಕಾರ. ಅಂಥ ಒಂದು ಅಟೆಂಪ್ಟ್ ಮಾಡಿ ಅದರಲ್ಲಿ ತುಳುನಾಡದ ದೊಡ್ಡ ಲಿಜೆಂಡ್ಸ್ ಆ್ಯಕ್ಟರ್ ಸಪೋರ್ಟ್ ಮಾಡಿ, ಯಾಕಂದರೆ ಅವರು ಸಪೋರ್ಟ್ ಮಾಡಿದ್ರು, ಯಾಕಂದರೆ ಅವನಿಗೆ ಒಳ್ಳೆ ಸಪೋರ್ಟ್ ಮಾಡೋದು ಅವರು ಮಾಡಿ ಆಗಿದ್ದ ಆಲ್ಬಮ್. ಅದರಲ್ಲಿ ಅವನು ಹೆಸರು ಮಾಡಬೇಕಾದ್ರೆ ಆ ಸ್ಟ್ರಗಲ್ ಅವನ್ನ ನಾನು ನೋಡಿದ್ದೇನೆ. ಅವ್ರು ರಾತ್ರಿ ಕೂತು ಕಣ್ಣಲ್ಲಿ ನೀರಿಟ್ಟಿದ್ದು ನೋಡಿದ್ದೇನೆ. ಯಾಕಂತ ಹೇಳಿದ್ರೆ ಕೆಲವರು ಅವನಿಗೆ ಒಳಗೆ ಹೋಗುವಾಗಲೇ ನಡಿ ಅಂತ ಹೇಳಿದ್ದೆ, ಅದು ನನ್ನ ಹತ್ರ ಬಂದು ಹೇಳಿದ್ದಾನೆ ಅಂಥ ವಿಷಯ. ಅವಮಾನ ಕೂಡ ಮಾಡಿದ. ನನ್ನ ಎದುರು 2-3 ಜನ ಮಾಡಿದ್ದು ನನ್ನ ಹತ್ರ ತಿಳಿಸಿದ್ದಾನೆ ಅವನು. ನಾನು ಎಣಿಸಿದ್ದೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ನಾನೀಗ ಹೋದಾಗ ಈಗ ಇಷ್ಟೇ ಹೇಳಿದ್ದು, ನಾನು ಆಲ್ಬಮ್ ಮಾಡಲಿಕ್ಕೆ ನಡಿ ಅಂತ ಈಗ ಮಾಡಿದ್ರಂತೆ. ಅದು ಅಂದರೆ ಅವನಿಗೆ ಪಾಪ ಏನಾಯ್ತು ಅಂತೇಳಿ ಇನಿಷಿಯಲ್ ಸ್ಟೇಜಲ್ಲಿ ಈಗೆಲ್ಲ ಬರುವಾಗ ಇಲ್ಲ ನಂದು ಮುಗೀತು, ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ. ಅಂಥದ್ದೆಲ್ಲ ಡಿಸ್ಕಷನ್ ನಡೆದಾಗ ನಾವಿಬ್ಬರು ಡಿಸ್ಕಸ್ ಮಾಡಿ ಮೋಟಿವೇಶನ್ ಟಾಕ್ ಮಾಡಿ ಅಂಥ ಸಕ್ಸಸ್ ಇದು ಈಗ ಅವ್ನು ಸಕ್ಸಸ್ಸಲ್ಲಿ ಹೋಗ್ತಾ ಇದ್ದಾನೆ. ಅದು ನಮಗೆ ತುಂಬ ಖುಷಿ. ಯಾಕಂದ್ರೆ ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲ ಡಿಸ್ಕಸ್ ಮಾಡಬೇಕಲ್ಲ. ಆಸ್ ಎ ಬ್ರದರ್ ಐ ಶುಡ್ ಗಿವ್ ಆಲ್ ದಿ ಸಜೆಷನ್ಸ್. ಕರೆಕ್ಟ್. ನನ್ನಿಂದ ಏನಾಗೋದು, ನನ್ನಿಂದ ಆಗೋದು ಅದು ಮಾತ್ರ ಸಜೆಷನ್ಸ್ ಮಾತ್ರ ಕೊಡ್ಬೋದು ಮತ್ತು ಮೋಟಿವೇಶನ್ ಮಾಡ್ಬೋದು. ಅದೊಂದು ನನ್ನಿಂದ ಮಾಡಿದ್ದೇನೆ, ಅವನು ಅದನ್ನು ಎಕ್ಸೆಪ್ಟ್ ಮಾಡಿದ್ದಾನೆ. ಸೊ ಈಗ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಸ್ಟೇಜಿಗೆ ಆಫರ್ ಬಂತು, ಈಗ ಬ್ರದರ್ ಆಗಿ ನಿಮ್ಮ ಹತ್ರ ಅವರು ಸಜೆಷನ್ ಅಥವಾ ಬಂದಿದೆ ಅಂತ ಹೇಳಿ ಇರ್ತಾರೆ, ಹೇಗಿತ್ತು ನಿಮ್ಮ ಫಸ್ಟ್ ರಿಯಾಕ್ಷನ್? ನನಗೆ ಆ್ಯಕ್ಚುಲಿ ಅದು ಹೇಳುವಾಗಲೇ ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಅದೊಂದು ದೊಡ್ಡ ಫೋರಮ್. ಅದು ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ ಸ್ಟ್ರಗಲ್ ಮಾಡಿ ಅಚೀವ್ ಮಾಡಿರೋರು.
ಅಂಥದ್ರಲ್ಲಿ ನನ್ನ ತಮ್ಮ ಒಂದು ಅಂತ ಹೇಳೋದೇ ದೊಡ್ಡ ವಿಷಯ. ಅಲ್ಲಿ ಇರೋದು ಯಾರು, ಹೋಸ್ಟಿಂಗ್ ಮಾಡ್ತಿರೋದೇ ಲಿಜೆಂಡ್ ಆ್ಯಕ್ಟರ್ ಸುದೀಪ್. ಅಂಥವರು ಮಾಡುವಾಗ ಅವರ ಬದಿಯಲ್ಲಿ ನಿಂತು ಒಂದು 10 ನಿಮಿಷ ಮಾತಾಡೋದು ಅಂದರೆ ದೊಡ್ಡ ವಿಷಯ. ಅಂತ ಅವರು ಹೋಸ್ಟಿಂಗ್ ಮಾಡ್ತಿರೋ ಪ್ರೋಗ್ರಾಮ್ನಲ್ಲಿ ಇವನು ಎಂಟರ್ ಆಗಿ ಇವನೊಂದು ಏನೋ ಒಂದಲ್ಲಿ ತೋರಿಸ್ಲಿಕ್ಕೆ ಅಚೀವ್ಮೆಂಟ್ ಒಂದು ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂದರೆ ಅದೇ ಒಂದು ಖುಷಿ ವಿಷಯ. ನಾನು ಹೇಳಿದೆ, ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಅಂದರೆ ಅವನ ಇಲ್ಲೊಂದು ಹೆಸರು ಮಾಡಿದ್ದಾನೆ, ಅಲ್ಲಿ ಎಲ್ಲ ನೋಡ್ಬೇಕಾದ್ರೆ ಅವರು ದೊಡ್ಡ ದೊಡ್ಡ ಪ್ಯಾರಾಮೀಟರ್ ಚೆಕ್ ಮಾಡ್ತಾರೆ. ಅಂಥದ್ರಲ್ಲಿ ಇವನನ್ನು ಸೆಲೆಕ್ಟ್ ಮಾಡಿದಂದ್ರೆ ಒಮ್ಮೆ ಶಾಕಿಂಗ್ ನ್ಯೂಸೇ ಅದು. ಆದರೆ ನಮಗೂ ಒಂದು ಇತ್ತು ಅಂಥ ಒಂದು ಇದಕ್ಕೆ ಹೋಗಿ. ನನಗೆ ಅವನು ಆ್ಯಂಕರ್ ಎಲ್ಲ ಮಾಡ್ತಾರಲ್ಲ ಕೆಲವು ಸ್ಟೇಜ್ ಶೋ, ಅದನ್ನು ನೋಡುವಾಗ ನನ್ನ ತಮ್ಮ ಇಲ್ಲಿದ್ದರೆ ಇನ್ನೂ ಚೆನ್ನಾಗಿ ಮಾಡಿರೋಣ ಅಂತ ನನ್ನ ಮನಸ್ಸಲ್ಲಿ ಇರ್ತಾ ಇತ್ತು. ಯಾಕಂದರೆ ಅವನ ಆ್ಯಂಕರಿಂಗಲ್ಲಿ ಕಂಪ್ಯಾರಿಸನ್ ಅವನು ಕ್ಲಾಸ್ ಮಾಡ್ತಾನೆ, ನನಗೆ ತುಂಬ ಇಷ್ಟ. ಸ್ಟಾರ್ಟಿಂಗಲ್ಲಿ ಅವ್ನು ತಗೊಳ್ಳೋದು ಅಣ್ಣಂದಿರ ಅದೆಲ್ಲ ಹೇಳುವಾಗ ಅದೇ ಖುಷಿ. ಒಂದು ಫಂಕ್ಷನಲ್ಲಿ ನಾನು ಮಾಡಿದಾಗ ಜನಗಳು ಹೇಳಿ ಮಾಡಿಸಿದ್ದಾರೆ ಅವನ ಹತ್ರ, ಅಷ್ಟು ಅಟ್ಯಾಚ್ ಜನಗಳಿಗೆ ಕ್ಲೋಸ್ ಆಗಿದ್ದಾನು. ಸೊ ನನಗೆ ಅನಿಸ್ತೈತೆ ಅವ್ನು ಟಿ ವಿಯಲ್ಲಿ ಬರಬೇಕು, ಅವನು ಮಾಡಬೇಕು. ಇನ್ನು ಮೂವಿಯಲ್ಲಿ ಮಾಡ್ದ, ಅದು ಕನ್ನಡ ಮೂವಿ ತುಂಬ ಮಾಡ್ದ, ಆದರೆ ಅವ್ರಿಗೆ ಜನಗಳಿಗೆ ಪರಿಚಯ ಇರಲಿಲ್ಲ, ಸೊ ಅಷ್ಟು ಹೋಗಲಿಲ್ಲ. ಆದರೆ ಈ ಫೋರಮ್ ಅವನ ಇನ್ನು ಫ್ಯೂಚರಿಗೆ ತುಂಬ ಪ್ಲಸ್ ಆಗಲಿಕ್ಕಿದೆ. ಅದಕ್ಕೋಸ್ಕರ ನಾನು ಎಣಿಸ್ತೇನೆ ಇದು ಅವನು ಬಿಗ್ ಬಾಸ್ ಹೋಗಿದ್ದು ನಮಗೆ ತುಂಬ ಖುಷಿ, ನನ್ನ ಫ್ಯಾಮಿಲಿ ಖುಷಿ, ನನಗೆ ಬರ್ತಿರೋ ಕಾಲ್ಸ್ ಅದಕ್ಕೆ ಸಾಕ್ಷಿ. ಇಡೀ ಆಲ್ಮೋಸ್ಟ್ ನನ್ನ ಸೌತ್ ಕೇಂದ್ರದಿಂದ, ಯಾಕಂದ್ರೆ ನನಗೆಲ್ಲ ಫ್ರೆಂಡ್ ಸರ್ಕಲ್ ತುಂಬ ಇದ್ದಾರೆ, ಎಲ್ಲ ಕಡೆಯಿಂದ ಕಾಲ್ಸ್ ಬರ್ತಾಯಿದೆ. ನಾನು ಆ್ಯಕ್ಚುಲಿ ನನ್ನ ಟೆಲಿಕಾಮ್ ಕಂಪನಿ ಅಂದರೆ ನನಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕಾಂಟ್ಯಾಕ್ಟ್ ಇದ್ದೆ. ಹಾಸನ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅವ್ರು ಫೋನ್ ಮಾಡಿ ನಿಮ್ಮ ತಮ್ಮ ಗೊತ್ತಿದೆ ನನಗೆ, ಅದು ಅವರಿಗೆಲ್ಲ ಪರಿಚಯ ಇದೆ, ಯಾಕಂದರೆ ನಾನು ತುಳು ಮೂವಿದೆಲ್ಲ ಆಗ್ತದೆ ಶೇರ್ ಮಾಡ್ತಾ ಇದ್ದೆ. ಸೊ ದೇ ಆರ್ ಕಾಲಿಂಗ್ ಮೀ ಆ್ಯಂಡ್ ಆಸ್ಕಿಂಗ್ ಮೀ, ಅದೊಂದು ಪ್ರೌಡ್. ಅಂದರೆ ಯಾಕಂದರೆ ಎಲ್ಲ ನೋಡ್ತಾ ಇದ್ದಾರಲ್ಲ ಅಂತ. ನಾವು ಸಪೋರ್ಟ್ ಮಾಡ್ತೇವೆ, ವೋಟ್ ಮಾಡ್ತೇವೆ, ಶುವರ್. ನಿಮ್ಮ ತಮ್ಮನನ್ನು ಬಿಡೋಕ್ಕಾಗತ್ತಾ? ಅದೊಂದು ಖುಷಿ ವಿಷಯ ನಮಗೆ. ಅಷ್ಟೆಲ್ಲ ಮಾಡಿದಲ್ಲ ನಾವು, ಅಷ್ಟು ಬೆಳೆದಿದ್ದಾನಲ್ಲ ಅವನು ಅಂತ. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು ಟೈಮ್ ಇಷ್ಟು ಬ್ಯುಸಿ ಇದರಲ್ಲೂ ಕೂಡ? ಈಗ ಆ್ಯಕ್ಚುಲಿ ಮೊದಲು ಸ್ವಲ್ಪ ನೋಡ್ತಾ ಇದ್ದೆ ಇಷ್ಟು ಸೀಸನಲ್ಲಿ. ನನ್ನ ತಾಯಿ ಮಾತ್ರ ಬಿಗ್ ಬಾಸ್ ದೊಡ್ಡ ಫ್ಯಾನ್. 9 ಸೀಸನಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಅವರ ಲಿಸ್ಟ್ ಹೇಳ್ತಾರೆ ಹೆಸರು. ಆದರೆ ನಾನು ಸ್ವಲ್ಪ ನೋಡ್ತಾ ಇದ್ದೆ. ಆದರೆ ಈಗ ನಾನು ಮಲಗೋದೇ ಆಲ್ಮೋಸ್ಟ್ ನಾನು ತಮ್ಮ ಮಲಗಿದ ನಂತರನೇ ನಾನು ಮಲಗೋದು ಹೇಳ್ಬೋದು ರಾತ್ರಿ. ಅವನು 2:30 ನಿನ್ನೆ 1:30 1:45 ಮಲಗ್ದ, ಅದರ ನಂತರ ನಾನು ಮಲಗಿದ್ದು. ಮೊನ್ನೆ 2:30 ಮಲಗಿದ್ದು, ನಾನು ಅದರ ನಂತರ ಮಲಗಿದ್ದು. ಆದರೆ ನನಗೆ 6 ಗಂಟೆಗೆ ಎದ್ದು ಹೊರಡಬೇಕಿತ್ತು. ಆದ್ರೆ ಅದೇ ರೀತಿ ಬೆಳಿಗ್ಗೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ 8:30 9 ಗಂಟೆ ಶುರು ಮಾಡ್ತೇನೆ ನೋಡೋಕ್ಕೆ. ಆದರೆ ಅಲ್ಲಿ ಮಲಗಿದ್ದೆ ಸೀನ್ ಇರ್ತದೆ. ಆದರೆ ನಾನು ಡೈಲಿ ಮಾನಿಟರ್ ಮಾಡ್ತಾ ಇರ್ತೇನೆ ಟ್ರಾವೆಲ್ ಮಾಡಬೇಕು ಹೇಗೆ ನಡೀತದೆ ಇವಾಗ ಡೈಲಿ. ಯಾಕಂದರೆ ಆಬ್ವಿಯಸ್ಲಿ ನನ್ನ ತಮ್ಮದಲ್ಲಿ ಅಷ್ಟು ದೊಡ್ಡ ಪ್ರೋಗ್ರಾಮ್, ನನ್ನ ತಮ್ಮ ಇರೋದೇನು ದೊಡ್ಡ ಪ್ರೌಡ್ ಮೂಮೆಂಟ್ ನನಗೆ. ಅದಕ್ಕೆ ಇದು ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕಲ್ಲ. ರಾತ್ರಿ 2-3 ಗಂಟೆ ತನಕ ನಾನು ನೋಡ್ತಾ ಇದ್ದೀನಿ. ನನ್ನ ಭಾವ ಇದ್ದಾರೆ, ಅವನ ಅಕ್ಕಂದಾಗ ನಾವು ಇಬ್ಬರು ಮಾತಾಡ್ತಿರ್ತೀವಿ. ಮಾತಾಡ್ತಿದ್ರೆ ಅದೇ ಹೇಳೋದು, ಅವರು 4 ಗಂಟೆ ತನಕ ಇರ್ತಾರೆ. ಅವ್ರು 4 ಗಂಟೆ ತನಕ, ನಮಗೆ ಬಂದವರಿಗೆ ಕಾಂಪಿಟೇಷನ್ ಆ ರೀತಿ. ನೀನು ಎಲ್ಲಿ ತನಕ ಇದ್ರಿ, ನೀವು ಇವತ್ತು ಎಲ್ಲಿ ತನಕ ಇದ್ರಿ ಅಂತ ಆ ರೀತಿ. ವೋಟಿಂಗ್ದು ಕೂಡ ಹಾಗೆ ನಾವು ಮಾನಿಟರ್ ಮಾಡಿಕೊಂಡು ನಾನು ಮಾಡಬೇಕು. ಶೇರ್ ಮಾಡೋದಕ್ಕಿಂತ ಮುಂಚೆ ಸ್ಕ್ರೀನ್ಶಾಟ್ ಬರ್ತದೆ ನಂದು ಫ್ರೆಂಡ್ ಸರ್ಕಲ್. ಮಂಗಳೂರು ಬಿಡಿ, ಚಿಕ್ಕಮಂಗ್ಳೂರು, ಶಿವಮೊಗ್ಗದೆಲ್ಲ ಬರ್ತದೆ ಸ್ಕ್ರೀನ್ಶಾಟ್, ಶೆಟ್ರೆ ಹಾಕಿದ್ದೇನೆ ಅಂತ ಓಟ್ ನಾನು ಹೇಳೋದಕ್ಕಿಂತ ಮುಂಚೆ. ಸೊ ನನಗೆ ಆ ಕಾನ್ಫಿಡೆನ್ಸ್ ಎಲ್ಲ ಆಗ್ತಾ ಉಂಟು, ಅವನು ವಿನ್ನಾಗಿ ಬರ್ಬೋದು ಆ ರೀತಿ. ಓಟ್ ನಾನು ಹೇಳೋದನ್ನೇ ಹಾಕ್ಬೇಕಾದ್ರೆ ಅವ್ರು ಎಷ್ಟು ಹಚ್ಕೊಂಡಿದ್ದಾರೆ ಕರ್ನಾಟಕದವರು ಅವ್ರನ್ನ ಅಂತ ನನಗೆ ತುಂಬ ಖುಷಿಯಾಗಿದೆ. ಈ ಶೋ ಅಂತವನಿಗೆ ಒಂದು ಮೇಲೆ ಬರಲಿಕ್ಕೆ ಕರೆಕ್ಟ್ ಸ್ಟೆಪ್ ಇದು ಅವನಿಗೆ, ಇದರಲ್ಲಿ ಏನು 2 ಮಾತಿಲ್ಲ. ಈಗ ನೀವು ಬಿಗ್ ಬಾಸ್ ಕೂಡ ನೋಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ಯಾವ ಕಂಟೆಸ್ಟೆಂಟ್ ರೂಪೇಶ್ ಶೆಟ್ಟಿ ಅವರಿಗೆ ಒಂದು ಟಫ್ ಕಾಂಪಿಟೇಷನ್ ಕೊಡಬಹುದು ಅಂತ ನಿಮ್ಗೆ ಅನಿಸುತ್ತೆ? ಆ್ಯಕ್ಚುಲಿ ಇನಿಷಿಯಲ್ ಸ್ಟೇಜಲ್ಲಿ ನಾನು ಎಣಿಸಿದ್ದೆ ಅರ್ಜುನ್ ಕೊಡ್ಬೋದು ಅಂತ ಅನಿಸಿದ್ದೆ. ಅರ್ಜುನ್ ಕೊಡ್ಬೋದು, ಮತ್ತೆ ಯಾರು ಅರ್ಜುನ್ ಕೊಡ್ಬೋದು, ಆಮೇಲೆ ಇವರು ನಮ್ಮ ಆರ್ಯವರ್ಧನ್ ಕೊಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಈಗ ರಾಕೇಶ್ ಕಾಂಪಿಟಿವ್ ಬರ್ತಾ ಇದ್ದಾರೆ, ಆ ಬಾಂಡಿಂಗ್ ಬೆಳೆಸ್ತಾ ಇದ್ದಾರೆ ಅಲ್ಲಿ. ಆಮೇಲೆ ಸಾನೆ ಇದ್ದಾರೆ, ಬಟ್ ನನಗೆ ಈಗ ಪ್ಯಾರಾಮೀಟ್ರಲ್ಲಿ ಕಾಣ್ತಾ ಇರೋದು ಟಫ್ ಕಾಂಪಿಟೇಷನ್ ಕೊಡೋದಲ್ಲಿ ರಾಕೇಶ್ ಮತ್ತು ಫಸ್ಟ್ ಇನಿಷಿಯಲ್ ಅರ್ಜುನ್ ಅಂತ ತಿಳ್ಕೊಂಡಿದ್ದೆ. ಬಟ್ ಈಗ ನನಗೆ ರಾಕೇಶ್ ಇಸ್ ಅ ಟಫ್ ಕಾಂಪಿಟೇಟರ್. ಈಗ ಸಣ್ಣ ಜಗಳ ಕೂಡ ಆಗಿತ್ತು, ಸಣ್ಣ ಜಗಳ. ಅದು ನಾನು ಮತ್ತೆ ನೋಡಿದೆ ಫುಲ್ ಎಪಿಸೋಡು, ಅದೊಂದು ಪ್ರ್ಯಾಂಕ್ ಅಂತ ಆಯಿತು. ಬಟ್ ಆ ಟೈಮಲ್ಲಿ ನನಗೆ ಒಮ್ಮೆ ಆಯಿತು, ಇವನು ಈ ರೀತಿ ಮಾತಾಡ್ತಾನಂತ ನನಗೆ ಶಾಕ್ ಆಗೋಯ್ತು. ರೂಪೇಶ್ ಗುರು ಮುಟ್ಬೇಡ ನನ್ನ ಮೈಗ ಅವಂಥದ್ದು ಒಂದು ಸೆಂಟೆನ್ಸ್ ಅವನು ಹೇಳಿದ್ದು ನನಗೆ ಇಷ್ಟವರೆಗೆ ಕೇಳಿಲ್ಲ ಲೈಫಲ್ಲಿ. ಅವನಿಗೆ ಈಗ ಅವನು ಇಷ್ಟು ಚಿಕ್ಕಂದ ನೋಡ್ತಾ ಇದ್ದಾನೆ, ಒಂದು ದಿವಸ ಅವನು ಹೇಳಿದ್ದಿಲ್ಲ. ಯಾಕಂದರೆ ನಾನು ನೋಡಿದ್ದೇನೆ ಎಷ್ಟೋ ಕಡೆ ಒಂದು ಮೂವಿ ಇಂಡಸ್ಟ್ರಿಯಲ್ಲಿ ಅವನು ಶೂಟಿಂಗ್ ಮಾಡಬೇಕಾದ್ರೆ ಏನೇನು ಆಗೋಗಿತ್ತು. ಆ ಟೈಮಲ್ಲಿ ಕೂಡ ಅವನು ಪೇಷನ್ಸ್ ಕಳ್ಕೊಂಡವನಲ್ಲ.
ಇರಲಿ ಬಿಡು ಅಂತೇಳಿ ಸಮಾಧಾನ ಮಾಡಿ ಕಳಿಸಿದ್ದು ನೋಡಿದ್ದು ನಾನು. ಫಸ್ಟ್ ಟೈಮ್ ನನ್ನ ಕೆರಿಯರಲ್ಲಿ ಅವನು ಅಷ್ಟು ರ್ಯಾಶ್ ಆಗಿ ಹೋಗಿದ್ದು ನನಗೆ. ಅದಕ್ಕೆ ನಾನು ತಾಯಿ ನೋಡಿಲ್ಲ ಅಂತ ಕಾಣ್ತದೆ. ನನಗೆ ನನ್ನ ಸಿಸ್ಟರಿಗೆ ಫೋನ್ ಮಾಡಿದ್ದೆ, ಅದನ್ನು ಇನ್ನು ಶೇರ್ ಮಾಡಬೇಡ ಅಂತ. ಯಾಕಂದರೆ ಅದು ಎಲ್ಲ ಪೀಸ್ ಆಗಿ ಶೇರ್ ಮಾಡ್ತಾ ಇದ್ದಾರೆ, ಅದು ಅಲ್ಲೇ ಆಗ್ತಾ ಇರೋದು. ನನ್ನ ತಂಗಿಗೆ ಹೇಳಿ ಅದನ್ನು ಶೇರ್ ಮಾಡಬೇಡ, ಅವ್ರನ್ನ ನೋಡಿಕೊಂಡು ಅದು ಆ್ಯಕ್ಚುಲಿ ಮತ್ತೆ ಲಾಸ್ಟಿಗೆ ಗೊತ್ತಾಯ್ತಲ್ಲ ಫ್ರ್ಯಾಂಕ್ ಅಂತೇಳಿ, ಮತ್ತು ಅವ್ರು ಎಣಿಸ್ಕೊಂಡು ಅವ್ರ ತಲೆಯಲ್ಲಿ ಬೇಕು ತಗೋತಾರೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಅಲ್ಲಿ ತನಕ ಹೋಯ್ತದು. ಬಟ್ ಆ್ಯಕ್ಚುಲಿ ಅವನ ಬಾಡಿ ಲ್ಯಾಂಗ್ವೇಜ್ ಅದಲ್ಲ. ಅದು ಅಲ್ಲಿ ಅವನು ಏನು ತೋರಿಸ್ತಂತೆ, ಐ ಆಮ್ ಅ ಬಿಗ್ ಆ್ಯಕ್ಟರ್ ಅಂತ ತೋರಿಸ್ತಾರೆ. ಬಾಡಿ ಅವನು ನಿಜ ಅವರು ಸ್ವರೂಪದಲ್ಲ, ಬಟ್ ಅವ್ನು ನನ್ನ ಆ್ಯಕ್ಟಿಂಗಲ್ಲಿ ಏನು ಮಾಡಬಲ್ಲೆ ಅಂತ ಅವನಲ್ಲಿ ತೋರಿಸ್ಕೊಟ್ಟದ್ದು. ಸೊ ಈಗ ರೂಪೇಶ್ ಅವರು ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ, ನಾವೆಲ್ಲರೂ ನೋಡ್ತಾ ಇದ್ದೇವೆ. ಹೌದು. ಯಾವೊಂದು ಪಾಸಿಟಿವ್ನೆಸ್ ಅವರನ್ನು ಲಾಸ್ಟ್ ತನಕ ನಿಲ್ಲಿಸ್ಬೋದು ಅಂತ ನಿಮಗೆ ಅನಿಸುತ್ತೆ? ನಾನು ಆಗ ಹೇಳಿದಾಗೆ ಅವನಿಗೆ ಪೇಷನ್ಸ್ ಲೆವೆಲ್ ತುಂಬ ಇದೆ, ಮ್ಯಾನೇಜ್ಮೆಂಟ್ ಲೆವೆಲ್ ಚೆನ್ನಾಗಿದೆ. ಅದು ಎರಡು ಆ ಮನೆಯೊಳಗೆ ಬೇಕಿರೋದು. ಅದು ಎರಡನ್ನು ಬಿಟ್ಟರೆ ನೀವು ಏನು ಚೇಂಜಸ್ ಮಾಡಿದ್ರು ನೀವು ಹೊರಗೆ ಬರೋದೆ. ಅದು ಎರಡು ಪರ್ಫೆಕ್ಟಾಗಿ ಒಂದ್ರ ಹತ್ರ ಇದೆ. ಅವನೀಗ ನೋಡಿ ಒಂದೆರಡು ಜಯಶ್ರೀ ಹತ್ರ ಜಗಳ ಆಯಿತು, ಅದನ್ನು ಅವನು ಕವರ್ ಮಾಡ್ದ. ಯಾಕಂದೇಳಿ ಅಲ್ಲಿಗೆ ಅದನ್ನು ಪ್ಯಾಚ್ ಮಾಡಿ ಪುನಃ ಅವಳ ಹತ್ರ ಹೋಗಿ ಮಾತಾಡ್ದ, ಅವರು ಸರಿ ಮಾಡಿಕೊಂಡ. ಅದು ಒಂದು ಪ್ಲಸ್ ಪಾಯಿಂಟ್. ನನ್ನ ಹತ್ರ ಆಗೋದಿಲ್ಲ. ಅದೇ ನಾನಾಗಿದ್ದರೆ ಅಷ್ಟು ಆಯ್ತು ಅಂತ ಬಿಡ್ತಾ ಇದ್ದೆ. ನಮ್ಮದೊಂದು ಲಿಮಿಟೇಷನ್ ಇದೆ, ಅದು ಅವನಿಗೆ ಪ್ಲಸ್ ಪಾಯಿಂಟ್. ಅವನು ಆ ಲೆವೆಲ್ ಅವ್ನು ಬೇಕಾದ್ರೆ ಯಾರ ಹತ್ರ ಬೇಕಾದ್ರೆ ಜಗಳ ಮಾಡಿ. ಈಗ ಗೇಮ್ ಆಯಿತು, ಮೊನ್ನೆ ಗೇಮ್ ಆದಾಗ ಕೂಡ ಅದು ನೀರು ಎರಚಿದ್ದು ಅದರಲ್ಲಿ ಸ್ವಲ್ಪ ಆಯಿತು. ಆದರೆ ಅವನು ಅದನ್ನು ಸಾಫ್ಟಾಗಿ ಮಾಡಿಕೊಂಡು ಏನನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅವನ ಒಂದು ಏನು ಇದಿದೆ ಸ್ಟೇಟಸ್ ಇದೆ ಜನಗಳಿಗೆ, ಅದು ಎಫೆಕ್ಟ್ ಆಗಿದಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಅವನು ಪೇಷನ್ಸ್ ತುಂಬ ಇದೆ. ಒಂದು ಪೇಷನ್ಸ್. ಮತ್ತು ಅದು ಹೇಳಿದಾರಲ್ಲ, ಆ ನಗು ಮುಖದಲ್ಲಿ ಬರ್ತದಲ್ಲ, ಅದು ಯಾವಾಗಲೂ ಫೇಕ್ ಅಲ್ಲ. ಅದು ಅವನಿಗೆ ಫೇಕ್ ನಗು ಬರುವುದೇ ಇಲ್ಲ. ಅದು ಯಾವ ಬರುತ್ತೆ ಅದು ಜೆನ್ವಿನ್ ಆಗಿ ಇರ್ತದೆ. ಅವನ ಮಾತು ಕೂಡ ನಾನು ನೋಡ್ತಾ ಇದ್ದೇನೆ, ಏನದು ಸುಮ್ಮನೆ ಅವನು ಕೆಲವು ಇಂಪ್ರೆಸ್ ಮಾಡಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ. ಯಾಕಂದರೆ ಹೇಳಿದ್ದೆ ನಾನು ಅವನಿಗೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡ, ಯಾಕಂದರೆ ತುಂಬ ಜನ ಸಜೆಷನ್ ಕೊಟ್ಟರು ಅವನಿಗೆ, ಆಗ ಮಾಡು ಈಗ ಮಾಡು ಅಂಥೇಳಿ. ನಾನು ಹೇಳಿದೆ ಏನು ಮಾಡಬೇಕು, ಆ್ಯಕ್ಚುಲಿ ನೀನು ಏನಿದೆಯಾ, ನಿಂದು ಏನು ಬಾಡಿ ಲ್ಯಾಂಗ್ವೇಜ್ ಅದನ್ನಲ್ಲಿ ಪ್ರೆಸೆಂಟ್ ಮಾಡು. ಸಿಚುವೇಶನ್ ಏನು ಉಂಟು ಆ ಸಿಚುವೇಶನ್ಗೆ ನೀನು ರಿವರ್ಟ್ ಮಾಡು ಅಷ್ಟೇ. ಅದು ಬಿಟ್ಟು ನೀನು ಬೇರೆ ಅಂತ ಅದನ್ನೇ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಟಿಲ್ ನಾವು. ನಿನ್ನೆ ತನಕ ಈಗ ಬೆಳಿಗ್ಗೆ 10 ತನಕ ನೋಡ್ತಾ ಇದ್ದೆ, ಟಿಲ್ ನಾವು ಅದೇ ಇದೆ ಒಂದು ಬಾಡಿ ಲ್ಯಾಂಗ್ವೇಜ್, ಏನು ಚೇಂಜಸ್ ಆಗಲಿಲ್ಲ. ಅವನು ಏನು ರೂಪೇಶ್ ಶೆಟ್ಟಿ ಏನಿದ್ದಾನೆ ಅದೇ ಇದ್ದಾನೆ, ಇನ್ನೂ ಚೇಂಜ್ ಆಗಲಿಲ್ಲ. ಈಗ ನೀವು ಅಣ್ಣನಾಗಿ ಅಂತಲ್ಲ, ಒಂದು ಈಗ ಬಿಗ್ ಬಾಸ್ ಅನ್ನ ವಾಚ್ ಮಾಡ್ತಾ ಇರೋ ಒಬ್ಬ ವ್ಯೂವರ್ ಆಗಿ ರೂಪೇಶ್ ಅವರನ್ನ ಬಿಟ್ಟು ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ ಆಗಿದ್ದಾರೆ ಮನೆಯಲ್ಲಿ? ನನಗೆ ಆ್ಯಕ್ಚುಲಿ ಈಗ ಲೈಕ್ ಆಗಿರೋದು ರಾಕೇಶ್. ಅವನು ರಾಕೇಶ್ ಅಡಿಗ ಈಸ್ ಡೂಯಿಂಗ್ ವೆರಿ ಗುಡ್. ಅವನು ಆ್ಯಕ್ಚುಲಿ ನಾನು ಸಹ ನೋಡ್ತೇನೆ, ಸ್ವಲ್ಪ ನನ್ನ ತಮ್ಮನ ಮತ್ತು ಒಂದು ಕ್ಯಾರೆಕ್ಟರ್ ಒಂದೇ ಲೆಕ್ಕ ಇದೆ. ಅವನ ಹತ್ರ ಕೂಡ ಪೇಷನ್ಸ್ ತುಂಬ ಇದೆ. ಅವನು ಮ್ಯಾನೇಜ್ ಮಾಡ್ತಾಯಿದ್ದೆ. ಅವನು ಇಷ್ಟರವರೆಗೆ ಅವನಿಗೇನೆ ಯಾರು ಜಗಳ ಆಗಲಿಲ್ಲ. ಇವೊಂದು ಮತ್ತು ಅವನದೇ ಈಗ ಜಯಶ್ರೀ ಜಗಳ ಅದು ಬಿಡಿ, ಅದು ಆ್ಯಕ್ಚುಲಿ ಆ ಕಡೆಯಿಂದನೇ ಬಂದಿರೋದು, ಈ ಕಡೆಯಿಂದ ಜಗಳ ಆಗಲಿಲ್ಲ ಆ್ಯಕ್ಚುಲಿ. ಅದೇ ರೀತಿ ರಾಕೇಶ್ ಕೂಡ ಇದ್ದಾನೆ. ಯಾಕೆ ನಿನ್ನೆ ಗೇಮಲ್ಲಿ ನೋಡಿದೆ, ಅವನು ಹೋಗಿ ಹೇಳ್ದ. ಆ್ಯಕ್ಚುಲಿ ಅವನು ಟೀಮ್ಗೆ ಸಪೋರ್ಟ್ ಕೊಟ್ಟೇ ಹೇಳ್ದ ಎದುರುಗಡೆ, ಆ ಟೀಮ್ಗೆ ಇಲ್ಲ ನಮ್ಮ ಟೀಮ್ ಮಾಡಿ. ಆದರೆ ಎಲ್ಲೂ ಕೂಡ ಅರಗೆಂಟ್ ಆಗಲಿಲ್ಲ. ಅವನು ಕನ್ವೆ ಮಾಡಿದ ರೀತಿ ಎದುರುಗಡೆಯದ್ದು ಟೀಮ್ವರೆಗೂ ಆನ್ಸರ್ ಮಾಡಿದಾಗ ಆಯ್ತದ್ದು. ಅದೇ ಹೇಳಿದೆ, ಅದು ಎರಡು ಅವರನ್ನಿಬ್ಬರು ನೋಡಿದಾಗ ನನಗೆ ನನ್ನ ತಮ್ಮಂದೇ ಕ್ಯಾರೆಕ್ಟರ್ ಒಂದು ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ನಾನು ಹೇಳ್ತಿರೋದು ಅವರಿಬ್ಬರಿಗೆ ಟಫ್ ಕಾಂಪಿಟೇಷನ್ ಬರಲಿಕ್ಕಿದೆ ಅಂತ. ಮತ್ತು ಅರ್ಜುನ್ ಅವರು ಮಾತಾಡ್ತಾರೆ. ಅರ್ಜುನ್ ಅವರು ಸ್ಟಾರ್ಟಿಂಗ್ ಚೆನ್ನಾಗಿತ್ತು ನನಗೆ. ಅವರು ಆದರೆ ಮಾತಾಡೋಕೆ ಏನಾಗ್ತದೆ ಅಂತ ಹೇಳಿದ್ರೆ ನನಗೆ ತುಂಬ ಅಂದರೆ ಮೆಚುರಿಟಿ ಲೆವೆಲ್ ಇದೆ ಅವರಿಗೆ, ಮಾತಾಡಬೇಕು. ಬಟ್ ಅವರು ಸ್ವಲ್ಪ ನಾನೇ ಲೀಡರ್ಶಿಪ್ಪಲ್ಲಿದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಆಗ್ತಾಯಿತ್ತು ನನಗೆ. ಅಲ್ಲಿಗೆ ಅದು ಬೇಡ. ಓಕೆ, ಹೆಚ್ಚು ಜ್ಞಾನ ಕೊಟ್ಟರೆ ಯೂಸ್ ಇಲ್ಲ. ಕರೆಕ್ಟ್. ಅಲ್ಲಿ ಅವರು ಕೂಡ ಕಾಂಪಿಟೇಟರ್. ಅವ್ರ ಜ್ಞಾನ ಕೊಡ್ತಾ ಇದ್ರೆ ಎದುರುಗಡೆ ಕ್ಯಾಂಡಿಡೇಟ್ ಸರಿಯಾಗಿ ಕೊಂಡು ಬಂದರೆ ಇವರೇ ಹೋಗ್ತಾರೆ. ಸೊ ಇವರೇನು ಮಾಡಬೇಕು, ಇವರ ಆಟನ ಆಡ್ತಾ ಹೋಗಬೇಕು. ಓಕೆ, ಇವರಿಗೆ ಅಲ್ಲೇನು ಅಷ್ಟೊಂದು ಮಾಡಿಕೊಂಡ್ರೆ ನನ್ನ ಲೆಕ್ಕದಲ್ಲಿ ಅವರೊಂದು ಕೂಡ ಟಫ್ ಕಾಂಪಿಟೇಟರ್ ಆಗ್ಬೋದು. ಈಗಲ್ಲ, ಈಗ ರಾಕೇಶ್ ಬಿಟ್ಟರೆ ಅವರಿದು ಮತ್ತು ಆರ್ಯವರ್ಧನ್ ಅವರೊಂದು ಲೆವೆಲಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಆಟ ಆಡೋ ರೀತಿ, ಅವರು ಮಾತಾಡೋ ವೈಖರಿ ಜನಗಳಿಗೆ ಇಷ್ಟ ಆಗ್ಬೋದು. ಮೊನ್ನೆ ಅದೊಂದು ಅವರು ಒಂದೊಂದು ಕಿಚನಲ್ಲೆಲ್ಲ ಮಾತಾಡೋ ಸ್ಟೈಲು ವೈಖರಿ ಅದೆಲ್ಲ ಜನಗಳಿಗೆ ಮೆಚ್ಚುವಂಥದ್ದು. ಈ ಮನುಷ್ಯ ಇರಲಿ ಸ್ವಲ್ಪ ನೋಡುವಾಗ ಖುಷಿ ಆಗ್ತದೆ, ಊಟ ಹಾಕಬೇಕು, ಎಂಟರ್ಟೈನ್. ಆ್ಯಕ್ಚುಲಿ ಅದು ಎಂಟರ್ಟೈನ್ಮೆಂಟಲ್ಲಿ ನಿಮ್ಮಿಂದ ಏನು ಮಾಡಲಿಕ್ಕೆ ಆಗ್ತದೆ ಅದನ್ನು ತೋರಿಸ್ಬೇಕು. ಅದನ್ನು ಫುಲ್ಲಾಗಿ ತೋರಿಸ್ತದೆ ಅವರೊಬ್ಬರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಏನಾಗ್ತಾ ಇಲ್ಲ ಅವ್ರ ಹತ್ರ. ಆ ಎಂಟರ್ಟೈನ್ಮೆಂಟ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಬಾಕಿ ಅವರಿಗೆ ಕೂಡ ಸ್ವಲ್ಪ ಕೋಪ ಬಂದರೆ ಏನೇನಾಗೋಗ್ತದೆ. ಬಟ್ ಈಗ ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ಅವ್ರು ಎಂಟರ್ಟೈನಲ್ಲಿ ಇದ್ದಾರೆ. ಸೊ ಈಸ್ ಆಲ್ಸೋ ಒನ್ ಆಫ್ ದಿ ಇದು ಟಫ್ ಕಾಂಪಿಟೇಟರ್. ಒಬ್ಬ ವ್ಯೂವರ್ ಆಗಿ ನಿಮಗೆ ನೋಡಿದಾಗ ರೂಪೇಶ್ ಅವರು ಈ ಬಿಗ್ ಬಾಸ್ OTT ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ಅನ್ನಿಸ್ತಾ ಇದೆ?
ಆ್ಯಕ್ಚುಲಿ ನನಗೆ ಅನಿಸೋದು ಬಿಗ್ ಬಾಸಲ್ಲಿ ಈಗ OTT ಎಲ್ಲವನ್ನು 45 ಡೇಸು ನಿಲ್ತಾನೆ ಅಂತ ನನಗೆ ಕನ್ಫರ್ಮ್ ಇದೆ. ಶ್ಯೂರ್ 100% 45 ಡೇಸ್ ಅವನು ಅಲ್ಲಿ ಇರ್ತಾನೆ. ಟಾಪ್ ಕಂಟೆಸ್ಟೆಂಟ್ ಆಗಿ ಬರ್ತಾನೆ ಅವನು. ಅಷ್ಟು ಕಾನ್ಫಿಡೆನ್ಸ್ ಇದೆ. ಯಾಕಂತ ಹೇಳಿದ್ರೆ ಈಸ್ ದ ಬೆಸ್ಟ್. ಈಗ ನನ್ನ ತಮ್ಮಾಗಿ ಹೇಳ್ತಾ ಇಲ್ಲ, ದ ವೇ ಈಸ್ ಪ್ಲೇಯಿಂಗ್ ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದೇನೆ. ಮತ್ತು ನಾನಾಗಿ ಹೇಳಿ ನನಗೆ ಬರೋ ಕಾಲ್ ನೀವು ನೋಡ್ತಾ ಇದ್ರೆ ಅವನು ನಾನು ಒಬ್ಬನೇ ಫ್ಯಾಮಿಲಿ, ನಂದು ರಾತ್ರಿ 12 ಗಂಟೆ ಕಾಲ್ ಬರೋದಿದೆ. ನಂದು ಹಾಸನ ಫ್ರೆಂಡ್ಸ್ ಅಲ್ಲ, ಅದು ಅವನು ಯಾರು ಸಾನಿಯ ಜೊತೆ ಮಾತಾಡು ಸೆಟ್ರೆ ಸಾಕು ಅಂತೇಳಿ ನಾನು ಹೇಳಿ, ನನ್ನ ಹತ್ರ ಮೊಬೈಲಲ್ಲಿ ಹೇಳಿ ಸಾಕು ಅಂತೇಳಿ ನಾನು ಸಾಕು ಅಂತೇಳಿ ಎಷ್ಟು ಮಾತಾಡ್ತಾರೆ, ಅಷ್ಟು ಸಾಕು, ನಾಳೆಗೆ ಸ್ವಲ್ಪ ಇಟ್ಕೊಳ್ಳಿ, ಅವಳು ಇದ್ದಾಳೆ ಅಲ್ಲೇ ಅಂತೇಳಿ ಅವ್ರು ಆಗಿದೆ ಆ ರೀತಿ ಕಮೆಂಟ್ ಮಾಡಿದೆ. ಆದರೆ ನಾನು ಇಲ್ಲ, ಅವನು ಹೇಳ್ತಾ ಇದ್ದಾನಲ್ಲ ಮಾರ ಅಷ್ಟು ಫ್ರೆಂಡ್ಸ್ ಆಗಿದೆ ಅಂತ ಅಷ್ಟು ಹತ್ತಿರ ಅಂತ ಅವ್ರು ಅನ್ಕೋತಿದ್ದಾರೆ. ನಾನು ಹೇಳಿದೆ ಅವನು ಹೇಳ್ತಾ ಇದ್ದಾನೆ ಫ್ರೆಂಡ್ ಅಂತೇಳಿ ಬಾಯ್ ಬಿಟ್ಟೆ. ಮತ್ತು ನನಗೆ ಗೊತ್ತಿದೆ ಅವನ ಕ್ಯಾರೆಕ್ಟ್ರು, ಅವನು ಮಾತಾಡ್ಬೋದು. ಯಾಕಂದರೆ ನಾವು ಆ್ಯಂಕರ್ ಮಾತಿನಮಲ್ಲ ಅಷ್ಟೇ, ಮತ್ತೇನಿಲ್ಲ ಅಲ್ಲ. ಅದು ನೀವು ಅಣ್ಣನಾಗಿ ಹೇಳೋದು ಸಹಜ, ನಾವು ಆಡಿಯನ್ಸ್ ಹಾಕಿ ನಾವು ನೋಡ್ತಾ ಇದ್ದೇವೆ ಅಂತ ಹಾಗೆಲ್ಲ ಮಾತು ನಡೀತದೆ. ಅದು ನೋಡಿ, ಈಗ ಮೊದಲೆಲ್ಲ ಮಾತಾಡ್ತಿರೋದು ಬೇರೆ ವಿಷಯದಲ್ಲಿ. ಇವತ್ತು ನನ್ನ ತಮ್ಮನ ವಿಷಯದಲ್ಲಿ ನನಗೆ ನೈಟ್ 12 ಗಂಟೆಗೆಲ್ಲ ಕಾಲ್ ಬರ್ತಾ ಇದೆ. ಈಗ ಮಂಗಳೂರವರಾದರೆ ಒಂದು ಹೇಳ್ಬೋದು, ನಂದು ಎಲ್ಲೆಲ್ಲಿದ್ದು ಫ್ರೆಂಡ್ಸು. ಇವತ್ತು ನಂದು ಕಂಪನಿ ಮೀಟಿಂಗ್ ಇತ್ತು, ನಾನು ತೆಗಿಲಿಲ್ಲ ಟಾಪಿಕ್. ತುಮಕೂರು ನನ್ನ ಫ್ರೆಂಡ್ ಇದೆ ಹರೀಶ್ ಅಂತೇಳಿ, ಅವರು ಎಲ್ಲ ಮೀಟಿಂಗ್ ಆದ 1 ನಿಮಿಷ ನನಗೊಂದು ಮಾತಾಡ್ಲಿಕ್ಕೆ ಉಂಟದ್ದು ಹೇಳಿ, ಆಯಿತು ಹೇಳಿ. ಮತ್ತೊಂದು ಶಿವಾನಂದ್ ಅಂತಿದ್ರು ಇವರು, ಅವರಿಬ್ಬರು 1 ನಿಮಿಷ ಅಂತ ಹೇಳಿ, ಅದರಲ್ಲಿ ಎಷ್ಟು ಆಲ್ಮೋಸ್ಟ್ ಮೋರ್ ದೆನ್ 100 ಮೆಂಬರ್ಸ್ ಇದ್ದಾರೆ ನಮ್ಮ ಟೀಮಲ್ಲಿ. ಓಕೆ, ಅವರನ್ನೆಲ್ಲ ನಿಲ್ಲಿಸಿ ಕಂಪನಿ ಮೀಟಿಂಗಲ್ಲಿ ಇದು ಪರ್ಸ್ನಲ್ ಆಗಿ ಮಾತಾಡ್ತಿರೋದು. ಅಲ್ಲಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಇದೇನಾಯ್ತಪ್ಪ ಪರ್ಸನಲ್ ಎಲ್ಲ ನೋಡಿದ್ರೆ ನನ್ನ ವಿಷಯ ಹೇಳ್ತಾ ಇದ್ದಾರೆ. ಜಯಪ್ರಕಾಶ್ ಅವ್ರ ತಮ್ಮ ಬಿಗ್ ಬಾಸಿಗೆ ಹೋಗಿದ್ದಾರೆ, ನೋಡ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ ಅಂತೇಳಿ. ಆಗ ನೋಡಿದ್ರೆ ಎಲ್ಲ ಹೇಳ್ತಿದ್ದಾರೆ, ನೋಡ್ತಾ ಇದ್ದೇವಪ್ಪ, ನಾವು ನೋಡ್ತಾ ಇದ್ದೇವೆ, ಇದನ್ನೇನು ಹೇಳೋದು, ಓಟು ಹಾಕಾಗಿದೆ ಅಂತ ಹೇಳಿದ್ರು. ಎಲ್ಲ ಹೇಳ್ತಾ ಇರೋದು ಅವನು ಪಕ್ಕ ವಿನ್ ಆಗಿ ಬರ್ತಾನೆ, ಪಾರ್ಟಿ ರೆಡಿ ಮಾಡಿಕೊಳ್ಳಿ ಶೆಟ್ರೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕದೆಲ್ಲ ನಡೆಯೋದಿಲ್ಲ, ದೊಡ್ಡ ಪಾರ್ಟಿ ಕೊಡಬೇಕು ಅಂತ ಇವತ್ತು ನನ್ನ ಆಫೀಸ್ ಮೀಟಿಂಗ್ ಎಲ್ಲ ಆಯಿತು. ನಾನು ತೆಗಿಲಿಲ್ಲ, ಹೊರಗಿನವ್ರು ತೆಗಿತಾ ಇದ್ದಾರೆ. ಸೊ ಮೊನ್ನೆ ಒಂದೀಗ ಸಾನ್ಯಾ ಅವ್ರದ್ದು ಒಂದು ಇನ್ಸಿಡೆಂಟ್ ಆಯ್ತು, ಈಗ ಕರ್ನಾಟಕದಲ್ಲೆಲ್ಲ ಸುದ್ದಿಯಾಗಿದೆ, ಒಂದು ಗಾಸಿಪ್ ಎತ್ತಿದೆ. ರೂಪೇಶ್ ಅವರು ಸಾನ್ಯಾ ಅವ್ರದ್ದು ಲವ್ ಏನಾದ್ರು ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಆಗಿದೆಯಾ ಅಂತ ಏನ್ ಹೇಳ್ತೀರಿ ನೀವು? ನನಗೆ ಆಕ್ಚುಲಿ ಒಂದು ಹುಡುಗ ಮಾತಾಡಿದ್ರೆ ಅದು ಆಕ್ಚುಲಿ ಫ್ರೆಂಡ್ಶಿಪ್ ಕೂಡ ಆಗ್ತದೆ. ಯಾಕಂದ್ರೆ ಲವ್ ಮಾತ್ರ ಅಲ್ಲ, ಒಂದು ಹುಡುಗಿ ಮಾತಾಡಿದ್ರೆ ಲವ್ ಮಾತ್ರ ಇರೋದಿಲ್ಲ. ಫ್ರೆಂಡ್ಶಿಪ್ ಆಗಿ ನಾವು ಇಮಿಡಿಯೇಟ್ 1 ವಾರದಲ್ಲಿ ಲವ್ ಆಗೋದು ಎಲ್ಲೂ ಇಲ್ಲ. ಯಾಕಂದ್ರೆ ನಾವು ಮಾತಾಡ್ಲಿಕ್ಕೆ ತುಂಬ ಇರ್ತದೆ. ಆ ಲವ್ ಅನ್ನೋ ಪೊಸಿಷನ್ಗೆ ಹೋಗ್ಬೇಕಾದ್ರೆ ನಾವು ತುಂಬ ತಿಳ್ಕೋಬೇಕು ಅವರ ಬಗ್ಗೆ. ಅಂಥದ್ದು ತಿಳುವಳಿಕೆ ಇನ್ನೂ ಶೇರ್ ಆಗಲಿಲ್ಲ ಅವ್ರ ನಡುವಲ್ಲಿ. ನಾವು ಇಟ್ ಈಸ್ ಜಸ್ಟ್ ಅ ಫ್ರೆಂಡ್ಶಿಪ್. ಅವ್ರು ಫ್ರೆಂಡ್ಸ್ ಆಗಿದ್ದಾರೆ. ಮತ್ತು ಅವನು ತುಂಬ ಜನಕ್ಕೆಲ್ಲ ಹೇಳ್ಕೊಳ್ತಾನೂ ಇದ್ದಾನೆ. ಯಾರಾದರೂ ಕಮೆಂಟ್ ಮಾಡಾಕ ಸುಮ್ಮನೆ ಕೆಲವು ಕಾಲು ಹೇಳಿದ್ದಾರೆ, ಇಲ್ಲ ಗುರು ಅದು ಫ್ರೆಂಡ್ಸ್, ನಂದು ಫ್ರೆಂಡ್ಸ್ ಯಾರು ಒಳ್ಳೆ ಹುಡುಗಿಯವಳು ಅಂತ ಹೇಳಿ ಅದನ್ನು ಮಾಡೋದು. ಬಟ್ ಶೀ ಈಸ್ ಆಲ್ಸೋ ಗುಡ್. ಅವಳದ್ದು ಬಾಡಿ ಲ್ಯಾಂಗ್ವೇಜ್ ನೋಡೋ ಕೂಡ ಅಂಥದ್ದು ಅವಳ ಹತ್ರ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವರು ಮಾತಾಡೋ ವೈಖರಿ ಎಲ್ಲ ನೋಡಿದ್ರೆ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತೆ ಇನ್ನೂ ಇದೆ 5 ವಾರ. ಈಗ ಫ್ರೆಂಡ್ಸ್ ನಾನು ಹೇಳಿದಾಗೆ ದಿನ ಹೋದಾಗೆ, ಆದರೆ ನನಗೊಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಅವನಿಗೆ ಇಲ್ಲಿಂದ ಆಲ್ರೆಡಿ ನನ್ನ ಸಿಸ್ಟರ್ಸ್ ಎಲ್ಲ ಆಲ್ರೆಡಿ ಹೇಳಿ ಆಗಿದೆ, ಆಲ್ರೆಡಿ ದೊಡ್ಡ ಡೈಲಾಗ್ಸ್ ಹೋಗೋದಕ್ಕಿಂತ ಮುಂಚೆ. ಸೊ ಅದು ಇಲ್ಲಿ ಇರ್ತದೆ ಅಂದ್ಕೊಂಡಿದೆ, ಅವನಿಗೆ ಇದ್ದೇ ಇರ್ತದೆ, ಅದೊಂದು 100% ಇರ್ತದೆ. ಬಟ್ ಈ ವಿಲ್ ಕಮ್ ಎಲೋನ್, ದಟ್ ಇಸ್ ಶುವರ್, ವಿತ್ ಟ್ರಾಫಿ. ಅಷ್ಟು ಶುವರ್, ನಾಟ್ ವಿತ್ ಫ್ಯಾಮಿಲಿ, ವಿತ್ ಟ್ರಾಫಿ ಬರ್ತಾನೆ, ಅದು ಹೇಳ್ಬೋದು. ಸೊ ಇವಾಗ ಬಿಗ್ ಬಾಸ್ ಅಂತ ಹೇಳಿದಾಗ ಈಗ ಹೊರಗಿನ ಜನಕ್ಕೆ ಅವರು ಅಂದ್ರೆ ಒಬ್ಬ ಮನುಷ್ಯನ ತುಂಬಾ ಹತ್ತಿರದಿಂದ ನೋಡಿರೋದಿಲ್ಲ. ಈಗ ರೂಪೇಶ್ ಶೆಟ್ಟಿ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಒಂದು ದೊಡ್ಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ವಿಚಾರ ಹಾಕಿದಾಗ ಪ್ಲಸ್ ಕೂಡ ಬರುತ್ತೆ, ನೆಗೆಟಿವ್ ಕೂಡ ಬರುತ್ತೆ. ಈಗ ಒಂದು ಫ್ಯಾಮಿಲಿ ಮೆಂಬರ್ ಆಗಿ, ಒಬ್ಬ ಅಣ್ಣನಾಗಿ ಒಂದು ನೆಗೆಟಿವ್ ಕಮೆಂಟ್ ಅನ್ನ ಯಾವ ತರ ತಗೋತೀರಿ ನೀವು? ನೋಡಿ, ಈಗ ನಾವು ಎಲ್ಲರ ಈಗ ನೆಗೆಟಿವ್ ಥಾಟ್ಸ್ ಅಂತೇಳಿ ಅವರವರ ಅನಿಸಿಕೆ. ಒಂದೊಂದು ವಿಷಯ ಅಂದರೆ ನಿಮ್ಗೊಂದು ಅನಿಸಿಕೆ ಇರ್ಬೋದು, ನನ್ನೊಂದು ಅನಿಸಿಕೆ ಇರ್ಬೋದು. ಅದು ನಾವು ಆ ಅನಿಸಿಕೆಯನ್ನು ನಾವು ತಗೊಂಡ್ರೆ ನಮಗೂ ಕೂಡ ಬೇಜಾರು. ಓಕೆ, ಅವನೇನೋ ಹೇಳಿದ್ದಾರೆ, ಆಯ್ತು, ಅದು ಅವರ ಅನಿಸಿಕೆ, ಅಲ್ಲೇ ಬಿಟ್ಬಿಡ್ಬೇಕು. ಈಗ ಅನಿಸಿಕೆ ಅಂತ ಹೇಳಿದ್ರೆ ಅವನು ಹೇಗೆ ಹೇಳ್ದ ಅಂತ ಹೇಳಿದ್ರೆ ನನಗೆ ರೈಟ್ಸ್ ಇಲ್ಲ ಅದನ್ನು ಕೇಳುವಂಥದ್ದು. ಈ ಪ್ರೋಗ್ರಾಮ್ ಏನಂತ ಹೇಳಿದ್ರೆ ಬಿಗ್ ಬಾಸಲ್ಲಿ ಅವನು ಏನು ಮಾಡ್ದ, ಯಾವ ರೀತಿ ಇದ್ದ, ಏನಿದ್ದ ಅಂತೇಳಿ ಅದನ್ನು ಹೇಳ್ತಾ ಇರ್ತಾರೆ. ಸೊ ಅವರವರ ಅನಿಸಿಕೆಯ ಮೇಲೆ ಈಗ ನಾನೇ ಇನ್ನೊಬ್ಬರ ಬಗ್ಗೆ ಈಗ ಹೇಳಿದೆ ಕೆಲವರದು, ಅದು ನನ್ನ ಅನಿಸಿಕೆ. ಸೊ ಅದು ನೆಗೆಟಿವ್ ಹೇಳಿದೆ. ಈಗ ನಾನು ಅರ್ಜುನ್ ಅವ್ರ ಬಗ್ಗೆ ಒಂದು ನೆಗೆಟಿವ್ ಹೇಳಿದೆ, ದಟ್ ಇಸ್ ಮೈ ಒಪಿನಿಯನ್. ಕರೆಕ್ಟ್. ಸೊ ಅದೇ ರೀತಿ ನನ್ನ ತಮ್ಮನ ಬಗ್ಗೆ ಪಕ್ಕ ಅವನು ಸರಿ ಇದ್ದಾನೆ ಅಂತ ಹೇಳುವವರು 100 ಜನದಲ್ಲಿ 10 ಜನ ಹೇಳ್ತಾರೆ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡಬೇಕು. ಯಾಕಂದರೆ ಎಲ್ಲಾದರೂ ಒಂದು ನೆಗೆಟಿವ್ ಥಿಂಗ್ಸ್ ಹೇಳಿರ್ತಾರೆ, ಐ ಶುಡ್ ಅಕ್ಸೆಪ್ಟ್ ಇಟ್, ಹೌದಲ್ಲ? ಸೊ ನಾನು ಹೇಳಿದ್ರೆ ಎವ್ರಿಥಿಂಗ್ ಈ ಗೇಮಲ್ಲಿ ನೀವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ನಾನು ಹೋಗುವಾಗ ಕೂಡ ಹೇಳಿದ್ದೇನೆ ಅಲ್ಲ, ನಾನು ಮನೇಲಿ ಹೇಳ್ದೆ ಅಲ್ಲಿ ಆಗ್ತಿರೋದನ್ನು. ಯಾಕಂದರೆ ನಮಗೆ ಅಲ್ಲಿ ಏನಾಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಕಾಂಪಿಟೇಟರಲ್ಲಿ ಇರ್ತೇವೆ, ಮಾತಾಡ್ತಾ ಇರ್ತೇವೆ, ಅದು ನೆಗೆಟಿವ್ ಥಾಟ್ಸ್ ಬರ್ಬೋದು, ನೀವು ಅದನ್ನು ಟಿ ವಿಯಲ್ಲೇ ಅಂತ ತಿಳ್ಕೊಳ್ಳಿ ಅಂತ ತಮ್ಮ ಹೇಳ್ದೆ. ಯಾಕಂದ್ರೆ ನಾನು ತಾಯಿದೆಲ್ಲ ಅವ್ನಿಗೆ ವಿಷಯ ಗೊತ್ತಿದೆ.
ನನ್ನ ತಂದೆದು ವಿಷಯ ಇದೆ, ನನ್ನ ಚಿಕ್ಕಮ್ಮ ಅಲ್ಲಿ ಊರಲ್ಲಿದ್ದಾರೆ ಅವ್ರದ್ದು ವಿಷಯ ಗೊತ್ತಿದೆ, ನನ್ನ ತಂಗಿಯವ್ರದ್ದು ವಿಷಯ, ಅವನದು ಅಕ್ಕ ಅವ್ರದ್ದು ವಿಷಯ ಅವನಿಗೆ ಗೊತ್ತಿದೆ. ಅದಕ್ಕೆ ಅವ್ನು ಹೇಳಿ ಹೋಗಿದ್ದಾನೆ. ಯಾಕಂದ್ರೆ ನೀವು ಅಷ್ಟು ಡೀಪಾಗಿ ತಿಳ್ಕೊಬೇಡಿ, ಯಾಕಂದ್ರೆ ಅವರೆಲ್ಲ ನನ್ನಷ್ಟು ಇದಲ್ಲ, ಅವ್ರು ಬೇಗ ತಗೋತಾರೆ ಮನಸ್ಸಿಗೆ. ಯಾರು ಹೇಳೋದ್ರು ಅಂತೇಳಿ ಅವನು ಆಗ ಹೇಳ್ದ. ಇವತ್ತೊಂದು ಬೆಳಿಗ್ಗೆ ನನ್ನ ತಾಯಿಗೂ ಮತ್ತು ನನಗಾಯಿತು, ಏನೋ ಒಂದು ಇದಕ್ಕೆ ಯಾವುದು ಅವನು ಅವ್ರದ್ದು ಇಂಟರ್ವ್ಯೂಯಲ್ಲಿ ಏನೋ ಒಂದು ಕಮೆಂಟ್ ಬಂದಿತ್ತಂತ ಹೇಳಿದ್ರಂತೆ. ಅದಕ್ಕೆ ತಾಯಿ ಹೇಳಿದ್ರು ಅದಾಗಿ ಬಂತು ಅದಕ್ಕೆ ನಾನು ಅದು ಕಮೆಂಟ್ ಬಂದ ನೀವು ಯಾಕೆ ಹೇಳ್ತೀರ, ಅದನ್ನು ಪಾಸಿಟಿವ್ ಅಂತ ತಗೊಳ್ಳಿ. ಆದರೆ ಅವನು ಒಂದು ವಾರದಲ್ಲಿ ಸರಿ ಆಗ್ತದೆ ಅಂತ ಹೇಳಿದಂತೆ. ಇವರಿಗೆ ಏನು ಅನ್ಸುತ್ತೆ ಒಂದು ವಾರದಲ್ಲಿ ಬರ್ತಾನೆ ಅಂತ ಹೇಳಿದಾಗ ಆಯಿತು ನನಗೆ ಅಂತ. ಅದಕ್ಕೆ ನಾನು ಹೇಳಿದೆ ಅದರಲ್ಲಿ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಒಂದು ವಾರದಲ್ಲಿ ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳಿದ್ದವರು ಅಂತ ತಗೋಬೋದಲ್ಲ ನಾವು. ಕರೆಕ್ಟ್. ಒಂದು ವಾರದಲ್ಲಿ ಅಡ್ಜಸ್ಟ್ ಆಗ್ತಾನೆ, ಊಟಕ್ಕೆ ಒಂದು ವಾರದಾಗ ಅಡ್ಜಸ್ಟ್ ಆಗ್ತಾನೆ ಅಂತ, ಒಂದು ವಾರ ಸಫರ್ ಆಗ್ತಾನೆ ಅಂತ ಹೇಳಲ್ಲ. ಸೊ ನಮಗೆ ಹೇಗೆ ಬೇಕಾದಂತ ತಗೊಳ್ಳುವ, ಬಾಕಿದ್ದು ದೇವರಿಗೆ ಬಿಟ್ಟದ್ದು, ಅವ ಏನು ಮಾಡ್ತಾನೆ ಅವನಿಗೆ ಬಿಟ್ಟಿದ್ದು. ಫಸ್ಟ್ ನಮಗೇನಿರೋದು ಅವನು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ಬರಬೇಕು. ಅದು ಈ ಫೋರಮಿಂದ ಅವನು ಯಾವಾಗ ಬರ್ತಾನೆ ಆವಾಗ ಸಕ್ಸಸ್ಫುಲ್. ಈಗ ಹೋಗಿದ್ದೇ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದಕ್ಕಿಂತ ಅಲ್ಲಿ ಹೋಗಿದ್ದಾನೆ, ಕರೆಕ್ಟ್, ದೊಡ್ಡ ಫೋರಮ್ ಅವನಿಗೆ. ಇನ್ನು ಅಲ್ಲಿ ಎಷ್ಟು ವಾರ ಇರ್ತಾನೆ ಅಷ್ಟು ವಾರ ಅವನಿಗೆ ಆ್ಯಡ್ ಆಗ್ತಿರೋದು. ನಾವು ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ವಾರ ಇದ್ದ ದೊಡ್ಡ ಅಚೀವ್ಮೆಂಟ್. ಈಗ ಅವನು ನಾಮಿನೇಟ್ ಆಗಲಿಲ್ವಾ ಫಸ್ಟ್ ವೀಕ್, ಅದು ಅಚೀವ್ಮೆಂಟ್. ಸೆಕೆಂಡ್ ವೀಕ್ ಬರ್ತಾನ, ನಾಮಿನೇಟ್ ಆಗಲಿಲ್ವಾ, ಅದು ಅಚೀವ್ಮೆಂಟ್. ಸೊ ವೀಕ್ ಆನ್ ವೀಕ್ ಅದು ನಮ್ಮ ಅಚೀವ್ಮೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತದೆ. ನಮಗೆ ಅದು ಬೇಕಿರೋದು. ನನ್ನ ತಮ್ಮ ಈಗ ಅವರ ಮಗ ಅಂತ ಹೇಳಿದರೆ ನಾವು ಅದು ಪಾಸಿಟಿವ್ ಏನು ಉಂಟು ಅದು ತಗೋತಾ ಹೋಗ್ಬೇಕು. ಎಲ್ಲ ಕರ್ನಾಟಕದವರ ಕೈಯಲ್ಲಿದೆ. ಕರ್ನಾಟಕ ಜನತೆ ಅವನಿಗೆ ಗ್ಯಾರಂಟಿ ಮೆಚ್ಕೋತಾರೆ, ಆಲ್ರೆಡಿ ಮೆಚ್ಚಿದ್ದಾರೆ. ಯಾಕಂತ ಹೇಳಿದ್ರೆ ಫಸ್ಟ್ ಇದರಲ್ಲೇ ಕಾಂಪಿಟೇಷನಲ್ಲಿ 2 ಕಾಂಪಿಟೇಷನ್, ಒಂದು ಟೀಮ್ ಬಂತು, ಮತ್ತೊಂದು ಅವನು ಒಳಗೋಗೋದ್ರಲ್ಲಿ ಕೂಡ ಹೈಯೆಸ್ಟ್ ಓಟು. ಸೊ ಆಬ್ವಿಯಸ್ಲಿ ಎಲ್ಲರೂ ಅವನನ್ನು ಇಷ್ಟಪಟ್ಟಿದ್ದಾರೆ ಅನ್ಕೋತೇನೆ. ನಾನು ತುಳುನಾಡು ಮಾತ್ರ ಅಲ್ಲ, ಇಡೀ ಕರ್ನಾಟಕನ ಅವನು ಬೆಸ್ಕೋತಾ ಇದೆ. ಸೊ ಈ ಕಾಂಪಿಟೇಷನ್ ಬಂದಾಗ ಕರ್ನಾಟಕದವ್ರು ಯಾರನ್ನು ಬಿಟ್ಕೊಡೋದಿಲ್ಲ ಅಂತ ಕೂಡ ಗೊತ್ತಿದೆ. ಸೊ ನಾವು ನನ್ನ ತಮ್ಮ ವಿಜಯಶಾಲೆಗೆ ಬರ್ತಾನೆ ಅನ್ನೋದು ಖಂಡಿತವಾಗಿ ನಾನು ಹೇಳ್ಬೋದು ನಿಮಗೆ. ಸೂಪರ್. ಇವಾಗ ಮೊನ್ನೆ ನಾಮಿನೇಷನ್ ಕೂಡ ಆಗಿತ್ತು, ಬೆಡ್ರೂಮ್ನಲ್ಲಿ ಇವತ್ತು ಯಾರು ಒಳಗಡೆ ಮಲ್ಕೋಬೇಕು ಅಂತ ಒಂದು, ಅದರಲ್ಲೂ ಕೂಡ ಗೆದ್ರು. ಟೀಮ್ AB ಅಂತ ಬಂತು, ಅದರಲ್ಲಿ ಕೂಡ ಗೆದ್ರು. ಹೇಗೆ ಅನ್ಸುತ್ತಾ ಇದೆ ಅಂದ್ರೆ ಪಬ್ಲಿಕ್ ರೆಸ್ಪಾನ್ಸ್? ನನಗೆ ಅದೇ ಹೇಳ್ದಲ್ಲ, ಈಗ ಹೇಳ್ದೆ ನಾನು. ಯಾಕಂತ ಹೇಳಿದ್ರೆ ನನಗೆ ಅದು ಎರಡು, ಯಾವಾಗ ಜನ ಏನಂತರದಲ್ಲಿ ಅವನಿಗೆ ಓಟ್ ಬಂತ, ಇದು ಬೆಡ್ರೂಮ್ ಒಳಗೋದು ಹೈಯೆಸ್ಟ್ ಓಟ್ ಬಂತಂತ ಹೇಳಿದ್ರೆ ನನಗೆ ಖುಷಿ ಆಯಿತು. ಆಯ್ತು ಮೆಚ್ಕೊಂಡಿದ್ದಾರೆ ಅಂತ. ಫಸ್ಟ್ ವಾರನೇ ಅವನು ವೋಟಿಂಗಲ್ಲಿ ಫಸ್ಟ್ ವೋಟಿಂಗ್ ಆಗಿರೋದು ಅದು. ಆ ಫಸ್ಟ್ ವೋಟಿಂಗಲ್ಲಿ ಅವನಿಗೆ ಬಂದಿದೆ ಅಂತ ಹೇಳಿದ್ರೆ ಖಾಲಿ ಇಲ್ಲಿದ್ದವ್ರು ಮಾತ್ರ ವೋಟ್ ಮಾಡಿದಲ್ಲ, ಎಂಟೈರ್ ಕರ್ನಾಟಕ ಮಾಡಿದೆ. ಯಾಕಂದರೆ ಎಂಟೈರ್ ಕರ್ನಾಟಕ ಮಾಡಿದ್ರೆ ಮಾತ್ರ ಒಬ್ಬನಿಗೆ ಇದು ಇದರಲ್ಲಿ ಕಾಂಟೆಸ್ಟಲ್ಲಿ ಇದು ಕಾಂಪಿಟೇಟರ್ ಆಗಲಿಕ್ಕೆ ಇರೋದು. ಅದಕ್ಕೆ ಹೈಯೆಸ್ಟ್ ಓಟ್ ಬಿದ್ದಿದೆ. ಸೊ ಆಗ ಸ್ವಲ್ಪ ರಿಲ್ಯಾಕ್ಸ್ ಆದೆ ನಾನು. ನನಗೆ ಇದೆ ಫಸ್ಟ್ ವೀಕ್ ಇದೆ, ನನಗೆ ಟೆನ್ಷನ್ ಇದ್ದಿದ್ದು, ಅದು ರಿಲ್ಯಾಕ್ಸ್ ಆಯಿತು ನನಗೆ. ಅಂದರೆ ಮಾಡ್ತಾನೆ ಅಂತ, ಇನ್ನೂ ಅವನು ಸರ್ವೈವ್ ಆಗ್ತಾನೆ. ಇನ್ನು 6 ವಾರದದ್ದು ಟೆನ್ಷನ್ ಇಲ್ಲ ನನಗೆ. ಸೊ ಕರ್ನಾಟಕ ಜನತೆ ಇವಾಗ 1 ವಾರದಲ್ಲಿ ಇಷ್ಟು ಒಳ್ಳೆ ಪ್ರೀತಿ ಕೊಡ್ತಾ ಇದ್ದಾರೆ, ಇನ್ನೂ ಒಂದು 3-4 ವಾರ ಇದೆ. ಸೊ ಫೈನಲ್ ಆಗಿ ವೀಕ್ಷಕರಿಗೆ, ರೂಪೇಶ್ ಶೆಟ್ಟಿಯವರ ಅಭಿಮಾನಿಗಳಿಗೆ, ಅವ್ರನ್ನ ಪ್ರೀತಿಸಿರುವವರಿಗೆ ಅಣ್ಣನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಇಲ್ಲಿರೋ ಎಲ್ಲರಿಗೆ, ಯಾಕಂದರೆ ಎಲ್ಲ ಕರ್ನಾಟಕದ ಜನತೆಗೆ ನಾನು ಏನು ಹೇಳೋದಂತ ಹೇಳಿದ್ರೆ, ನನ್ನ ತಮ್ಮ ತುಂಬ ಸ್ಟ್ರಗಲ್ ಮಾಡಿದ್ದಾನೆ. ಅವನು ಈಸಿಯಾಗಿ ಈ ಲೆವೆಲ್ಗೆ ಬಂದು ಮುಟ್ಟಲಿಲ್ಲ. ಅವನು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದಾನೆ. ಪ್ರತಿಯೊಂದಕ್ಕೂ ನೆಗೆಟಿವ್ ಬಂದಾಗ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಈ ಒಂದು ಲೆವೆಲಿಗೆ ಬಂದು ಇವತ್ತು ಬಿಗ್ ಬಾಸಲ್ಲಿ ಬಂದು ನಿಂತಿದ್ದಾನೆ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದಂತ ಹೇಳಿದ್ರೆ, ಅವನು ಏನು ಆಟ ಆಡ್ತಾ ಇದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ ಅದನ್ನು ನೋಡಿಕೊಂಡು ನೀವು ಅವನನ್ನು ಒಪ್ಕೊಂಡು ಇಡೀ ಕರ್ನಾಟಕದ ಜನತೆ ಅವನಿಗೆ ಯಾವಾಗ ಅವನು ನಾಮಿನೇಟ್ ಆಗ್ತಾನೆ, ಯಾವಾಗ ಅವನು ಅಲ್ಲಿ ತೊಂದರೆಯಲ್ಲಿ ಸಿಕ್ಕಾಗ್ತಾನೆ, ಅವನನ್ನು ನೀವು ನಿಮ್ಮ ಬ್ಲೆಸ್ಸಿಂಗ್ ಒಂದಿಗೆ ವೋಟ್ ಮಾಡಿ ಅವನನ್ನು ಗೆಲ್ಲಿಸಬೇಕು ಅನ್ನೋದೇ ನಂದು ರಿಕ್ವೆಸ್ಟ್ ನಿಮ್ಮ ಹತ್ರ.